ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಈ ಮುಂಚೆ ನಾವು ಮನವಿಯನ್ನು ಮಾಡಿದ್ದೇವೆ. ಯಾವುದೇ ರೀತಿಯ ಸ್ಪಂದನೆ ಇಲ್ಲದೇ ಇರುವ ಕಾರಣ ನಾವು ಎಲ್ಲ ಕೃಷಿಕ ಬಾಂಧವರು ಮತ್ತು ಫಲಾನುಭವಿಗಳು ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡುವಂಥ ತೀರ್ಮಾನ ಮಾಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದಿದ್ದೇವೆ. ಇನ್ನು ಪ್ರತಿಭಟನೆ ಮುಂದಿನ ನಮ್ಮ ಕಾಲಘಟ್ಟದಲ್ಲಿ ನಮ್ಮ ಹಕ್ಕನ್ನು ನಾವು ಪ್ರತಿಭಟನೆಯ ಮೂಲಕವೇ ತಗೊಳ್ಬೇಕಂತ ಅನಿವಾರ್ಯತೆ ಎದುರಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರವರೆಗಿದೆ ಅಂತ ಹೇಳಿದರೆ, ಆ ಒಂದು ಕಿಂಡಿ ಅಣೆಕಟ್ಟಿನಲ್ಲಿ ನೀರು 2 ವರ್ಷದಲ್ಲಿ ಕೂಡ ಸರಿಯಾದ ನೀರು ನಿಲ್ಲುವಂಥ ವ್ಯವಸ್ಥೆ ಆಗಲಿಲ್ಲ. ಒಟ್ಟಾರೆಯಾಗಿ ನಮ್ಮನ್ನೊಂದು ರೀತಿಯ ಮಂಕುಬೂದಿ ಎರಚುವಂಥ ಕಾರ್ಯಕ್ರಮ ಆಗಿದೆ ಅಂತ ಹೇಳುವುದನ್ನು ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಆ ಒಂದು ಹಲಗೆ ಜೋಡಿಸುವ ಕಾರ್ಯಕ್ರಮ ಒಂದು ತಾಂತ್ರಿಕ ದೋಷ ಸ್ಪಷ್ಟವಾಗಿ ಅದರಲ್ಲಿ ಕಾಣ್ತಾ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬೇಸಿಗೆಯಲ್ಲಿ ಕೂಡ ನಾನು ಅದನ್ನು ಹೋಗಿ ನೋಡಿ ಆ ಹಲಗೆ ಹಾಕಿದ್ರು. ಸುಮಾರು 6-6.5 ಫೀಟ್ ನೀರಿನಷ್ಟು ಅದರಲ್ಲಿ ನಿಂತಿತ್ತು. ಆ 6.5 ಫೀಟ್ ನೀರು 7 ಫೀಟ್ ನೀರು ನಿಂತಿದ್ರು ಕೂಡ ಅಡಿಯಿಂದ 3 ಚಾನಲ್ನ 3 ಬದಿಯಿಂದ ಅಡಿಯಿಂದ ನೀರು ಹೋಗ್ತಾ ಇತ್ತು. ಅಂದರೆ ಸ್ಪಷ್ಟವಾಗಿ ಕಳೆದ ವರ್ಷವೇ ಅದರಲ್ಲಿ ಸರಿಯಾಗಿ ನೀರು ನಿಲ್ಲಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ. ಇನ್ನೊಂದು, ಆ 9 ಫೀಟ್ ಹೈಟಿಗೆ ನಾವು ಅದನ್ನು ಹಲಗೆಯನ್ನು ಜೋಡಿಸಿದ್ದಾರೆ. ಆ 9 ಇಲ್ಲಿಯ ನೀರಿನ ಇದಕ್ಕೆ ಅದನ್ನು ದಾಟಿ ಅಂದರೆ ಮೇಲೆ ಇದಾಗಿ ಹೋಗಬೇಕಿತ್ತು. ಆದರೆ ನೀವೆಲ್ಲ ನೋಡಿರ್ಬೋದು, ಇಷ್ಟರವರೆಗೆ ಅದನ್ನು ಮೇಲೆ ಅಣೆಕಟ್ಟಿನ ಮೇಲೆ ನೀರು ಹರಿದು ಹೋಗ್ತದನ್ನು ಯಾರು ನೋಡಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಅದರ ಅಡಿಯಿಂದ ನೀರು ಸ್ಪಷ್ಟವಾಗಿ ಹೋಗ್ತಾ ಇತ್ತು ಕಳೆದ ವರ್ಷ ಕೂಡ. ಈ ವರ್ಷ ಕೂಡ ಹಲಗೆ ಹಾಕುವಾಗ ನಾವು ಬೇರೆ ಬೇರೆ ಯಾವುದು ಅಂತ್ಯಗಂತೆಗಳನ್ನು ನಾವು ನಂಬಿದ್ದೇವೆ. ಆದರೆ ನನ್ನ ಒಂದು ಸ್ಪಷ್ಟ, ನಾವು ಕೂಡ ಎಲ್ಲರೂ ನೋಡಿ ತಿಳ್ಕೊಳ್ಬೇಕಂತೇಳಿ ನನ್ನ ಒಂದು ವಿನಂತಿ. ಈಗ ಕೂಡ ಆ ಒಂದು ಹಲಗೆಯನ್ನು ಜೋಡಿಸುವಾಗ ಅದಕ್ಕೆ ಸರಿಯಾದ ಯಾವುದು ಬೀಡಿಂಗನ್ನು ಹಾಕಲಿಲ್ಲ ಅಂತ ಹೇಳೋದು ಸ್ಪಷ್ಟವಾಗಿ ಕಾಣ್ತಿದೆ. ಒಂದನೇದು. ಎರಡನೇದಾಗಿ ಅದರ ಅಡಿಯಿಂದ ನೀರು ಹೋಗ್ತಾ ಇರುವಂಥದ್ದು. ಕಳೆದ ವರ್ಷ ಎಲ್ಲಿಂದ ನೀರು ಹೋಗ್ತಾ ಇತ್ತ ಅದೇ ಚಾನಲಿಂದ ಈ ವರ್ಷ ಕೂಡ ನೀರು ಹೋಗ್ತಾ ಇದೆ. ಯಾಕಂದ್ರೆ ನನ್ನ ಹತ್ರ ಕಳೆದ ವರ್ಷದ ವಿಡಿಯೋ ಇದೆ, ಈ ವರ್ಷದ ಕೂಡ ವಿಡಿಯೋ ಇದೆ. ಇದರಿಂದ ನಾವು ತಿಳ್ಕೊಳ್ಬೇಕಂತ ಹೇಳಿದ್ರೆ ಯಾರೋ ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಾವು ಸ್ಪಷ್ಟವಾಗಿ ಉಂಟಲ್ಲ, ನನ್ನ ವೈಯಕ್ತಿಕದಿಂದ ಅದನ್ನು ಅಲ್ಲಗಲಿತು ನಮಗೆ ನಿಜವಾಗಿ ಉಂಟಲ್ಲ ಆ ಒಂದು ಅಧಿಕಾರಿ ವರ್ಗದಿಂದ ಸ್ಪಷ್ಟವಾಗಿ ಅದನ್ನು ಒಂದು ಹನಿ ನೀರು ಕೆಳಗೆ ಹೋಗದಾಗೆ ಮಾಡುವಂಥ ಜವಾಬ್ದಾರಿ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ 7.5 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ, ನಮ್ಮ ಹಣ ಅದು, ನಮ್ಮ ತೆರಿಗೆ ಹಣ, ಆ ನೀರು ಯಾವ ರೀತಿ ಪೋಲಾಗ್ತಾ ಇದೆಯೋ ಅದೇ ರೀತಿ ನಮ್ಮ ಹಣ ಕೂಡ ಪೋಲಾಗ್ತಾ ಇದೆ ಅಂತ ಸ್ಪಷ್ಟ. ಈ ಒಂದು ಕಾರಣಕ್ಕಾಗಿ ಇನ್ನು ಇವತ್ತೀಗ ನಾವು ಸೇರಿದ್ದೇವೆ. ಇಲ್ಲಿಂದ ಶಾಂತಿಯುತವಾದ ಒಂದು ಮೆರವಣಿಗೆಯನ್ನು ಮಾಡಿ, ಯಾಕಂತ ಹೇಳಿದ್ರೆ ನಾವು ಯಾರಿಗೂ ತೊಂದರೆ ಕೊಡಬೇಕಂತ, ನಾವು ರೈತರು, ನಾವು ಯಾರಿಗೆ ತೊಂದರೆ ಕೊಡೋರು ಅಲ್ಲ ಅಂತ ಹೇಳುವಂಥದ್ದನ್ನು ನಾವು ಸಾಬೀತುಪಡಿಸಬೇಕು. ಯಾರಿಗೂ ಘೋಷಣೆ ಕೂಗುವ ಅಗತ್ಯ ಇಲ್ಲ. ಉದ್ದೇಶ ಸ್ಪಷ್ಟ, ನಮಗೆ ಅದರಲ್ಲಿ ನೀರು ನಿಲ್ಲಬೇಕು. ನಾವು ಯಾರನ್ನು ಯಾವುದನ್ನು ಕೂಡ ನಾವು ಯಾರ ಮೇಲೆ ಕೂಡ ಯಾವುದೇ ಕಾರಣಕ್ಕೆ ನಾವು ಅವರ ಮೇಲೆ ಗೂಬೆ ಗುರಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರಿ ವರ್ಗ ಬಂದು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಉಂಟಲ್ಲ ಕೂಡಲೇ ಮಾಡಬೇಕು. ಮಾಡದಿದ್ದಲ್ಲಿ ಇನ್ನು ಮುಂದೆ ಈ ತಿಂಗಳು ನಮಗೆ ಮೇ ತಿಂಗಳು ಮಳೆಗಾಲ ಅಲ್ಲ, ನಮಗೆ ಏನಿದ್ರು ಉಂಟಲ್ಲ ಜೂನ್ 10ರ ನಂತರ ನಮಗೆ ಮಳೆಗಾಲ ಆರಂಭ ಆಗೋದು. ಅಷ್ಟರವರೆಗೆ ಮಳೆ ಬಾರದಿದ್ದರೆ ನಮಗೆ ನಾವು ನೋಡ್ತಾ ಇದ್ದೇವೆ, ಈ ಬಿಸಿಲು ಬೇರೆ, ಎಲ್ಲ ಕಡೆ ಮಳೆ ಬರ್ತಾ ಉಂಟು. ಅಲಂಕಾರನಲ್ಲಿ ಈ ಭಾಗದಲ್ಲಿ ಮಳೆ ಬರ್ತಾ ಇಲ್ಲ. ಆ ಮಳೆ ಬರದೇ ಇರುವ ಕಾರಣ ಇನ್ನೂ 1 ವಾರ ಮಳೆ ಬರಲಿಲ್ಲ ಅಂತ ಹೇಳಿದರೆ ಪ್ರತಿಯೊಂದು ಮನೆಗೂ ಉಂಟಲ್ಲ ಕುಡಿಯುವ ನೀರಿನ ತಾತ್ಪರ್ಯ ಖಂಡಿತ ಆರಂಭ ಆಗ್ತದೆ. ಇದಕ್ಕೋಸ್ಕರ ನಮಗೆ 1 ವಾರದ ಒಳಗೆ ಅದರ ಸಂಬಂಧಪಟ್ಟಂಥ ಅಧಿಕಾರ ಮಾಡದಿದ್ದರೆ ಇದೇ ಜಾಗದಲ್ಲಿ ಯಾವುದೇ ಪಕ್ಷ ಜಾತಿ ಮತ ಬಿಟ್ಟು ಇಲ್ಲಿ ಕುಳಿತು ಆಗುವವರೆಗೆ ಇಲ್ಲಿ ಉಪವಾಸ ಮಾಡುವಂಥ, ಸತ್ಯಾಗ್ರಹ ಮಾಡುವಂಥ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಳ್ಳುವುದು ಅಂತ ನಿಮ್ಮ ಎಲ್ಲರ ಸಹಕಾರವನ್ನು ಅದಕ್ಕಾಗಿ ಕೇಳ್ತಾ ಇದ್ದೇನೆ. ಆದರೆ ಅದು ಬರುವುದು ಬೇಡ, ಆದಷ್ಟು ಬೇಗ ಅಧಿಕಾರಿಗಳು ಅದನ್ನು ಬಂದು ಮಾಡಲಿ, ಕೆಲಸ ಮಾಡಲಿ ಅಂತ ಹೇಳಿ ಅವರನ್ನು ಈ ಒಂದು ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಭಾಗದಲ್ಲಿ, ಯಾಕಂದ್ರೆ ನನಗಿಂತಲೂ ಜಾಸ್ತಿ ಅದರ ಬಗ್ಗೆ ಮಾಹಿತಿ ಇದ್ದವರು ನಮ್ಮ ಪ್ರವೀಣಣ್ಣ ಇದ್ದಾರೆ. ಅಣೆಕಟ್ಟು ಕಳೆದ 2-3 ವರ್ಷದಿಂದ ಕಾಮಗಾರಿಯಾಗಿ ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಮೊದಲನೇ ವರ್ಷ ಅದರ ಬೆನಿಫಿಟ್ ನಮಗೆ ತಗೊಳ್ಳಿಕ್ಕೆ ಆಗಲಿಲ್ಲ. ಅದರ ಮೊದಲನೇ ವರ್ಷ ಕೂಡ ದೇವಸ್ಥಾನದ ಕಲಶೋತ್ಸವ ಸಂದರ್ಭದಲ್ಲಿ ಅರ್ಧ ಅಣೆಕಟ್ಟನ್ನು ಹಾಕಿ ಹಲಗೆಗಳನ್ನು ಹಾಕಿ ನೀರನ್ನು ಹೆಚ್ಚಿಸಿದ್ದು. ಕಳೆದ ಸಲ ಅಣೆಕಟ್ಟನ್ನು ಅದಕ್ಕೆ ಹಲಗೆ ಹಾಕುವಂಥ ಯಾವುದೇ ಗೋಜಿಗೆ ಹೋಗಲಿಲ್ಲ. ನಾವು ಫೋನ್ ಮಾಡಿ 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 ಕಣೆಗೆ ನಮ್ಮ ಬೆಳಂದೂರು ಪಂಚಾಯತಿನ ಅಧ್ಯಕ್ಷರು ಲೋಹಿತರು ಇದ್ದಾರೆ, ಇಲ್ಲಿ ಲೋಹಿತಾಕ್ಷರು, ಅವರೆಲ್ಲ ಯುವಕರು ಸೇರಿಕೊಂಡು ನಾವು ಅದನ್ನು ರಿಪೇರಿ ಮಾಡಿದ್ದು. ಅದು ಎಲ್ಲಿ ತನಕ ಆಗಿತ್ತು ಅಂತ ಹೇಳಿದರೆ, ಅದರ ಚಾನೆಲ್ ಹೋಗಿ ಕುಳಿತುಕೊಳ್ಳುವ ಸ್ಥಳಕ್ಕೆ ಕಾಂಕ್ರೀಟ್ ಹಾಕಿ ಅದನ್ನು ನೀರು ನಿಲ್ಲದ ಹಾಗೆ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಇತ್ತು. ಅದು ಯಾರು ಏನು ಅಂತ ಹೇಳೋದು ನಮಗೆ ಅಗತ್ಯ ಇಲ್ಲ. ಆದರೆ ಈ ಸಲ ಕೂಡ ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ನಾವು, ಅದಕ್ಕೆ ಹಲಗೆ ಹಾಕಿ ನೀರು ನಿಲ್ಲಿಸಿ ಅಂತೇಳಿ. ಕೊನೆಗೆ ಭಾರಿ ಕಷ್ಟದಲ್ಲಿ ಹಲಗೆ ಹಾಕಿ ನೀರು ನಿಂತಿದ್ದು. ನೀರು ನಿಂತ ನಂತರ
ನಾವೆಲ್ಲರೂ ಸಾರ್ವಜನಿಕರು ಪಕ್ಷಾತೀತವಾಗಿದೆ ಅಂತ ತಿಳ್ಕೊಳ್ಬೇಕು. ಈ ವ್ಯವಸ್ಥೆ ಯಾವ ರೀತಿ, ನಮ್ಮ ಈ ಆಡಳಿತ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳೋದನ್ನು ಸಾರ್ವಜನಿಕರು ತಿಳ್ಕೊಂಡಾಗ ಮಾತ್ರ ನಮಗೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ನಾವು ಯಾವುದೋ ಒಂದು ಪಕ್ಷಕ್ಕೆ ನೀರು ನಿಂತಿದೆ ಅಂತ ಹೇಳಿ, ಯಾರಾದರೂ ಮನುಷ್ಯ ಹೊಟ್ಟೆಗೆ ಅನ್ನ ತಿನ್ನುವವ ಅಂತಹ ಒಂದು ವ್ಯವಸ್ಥೆಗೆ ವಿರುದ್ಧವಾದಂಥ ಕೆಲಸವನ್ನು ಇಲ್ಲಿ ಯಾರಾದರೂ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಸಂಪೂರ್ಣ ಹೊಣೆ ಯಾರು ಅಂತ ಹೇಳಿದರೆ ಆಡಳಿತ ವರ್ಗ, ಸಾರ್ವಜನಿಕರಾಗಿ ನಾವಲ್ಲ. ಆಡಳಿತ ವರ್ಗದ ಇಂಜಿನಿಯರ್ ಹತ್ರ ಹೇಳುವಾಗ ಹೇಳ್ತಾರೆ, ನೋಡಿ ಆ ಅಣೆಕಟ್ಟಿನ ಅವ್ಯವಸ್ಥೆ ಎಷ್ಟು ಕೆಳಮಟ್ಟದಲ್ಲಿದೆ ಅಂತ ಹೇಳಿದರೆ ಅಲ್ಲಿಗೆ ಹೋಗಿ ಹಲಗೆ ಹಾಕಿ ಅಥವಾ ಅದನ್ನು ತೆಗೆಯುವಂಥ ವ್ಯವಸ್ಥೆಗೆ ಬೇಕಾಗುವಂಥ ರೋಡ್ ಇಲ್ಲ. ಹಲಗೆ ಹಾಕಲಿಕ್ಕೆ ಅಲ್ಲಿ ಹೋಗಬೇಕಾದ್ರೆ ಹಿತಾಚಿ ಅಥವಾ JCB ಹೋಗಬೇಕು, ಅದಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ಕೆಳಗೆ ಚೆನ್ನಪ್ಪ ಗೌಡರ ಮನೆಯ ಅಂಗಳದಿಂದ ಅದು ಬರುವುದು, ಅವರಲ್ಲಿ ಬಂದ್ ಮಾಡಿದರೆ ನಮಗೆ ಅಣೆಕಟ್ಟಿಲ್ಲ. ಇದು ನಮ್ಮ ಆಡಳಿತ ವ್ಯವಸ್ಥೆ, ಇದು ನಮ್ಮ ಇಂಜಿನಿಯರ್ಗಳು ಮಾಡುವಂತಹ ಪ್ಲ್ಯಾನ್ಗಳು, ಇದು ವಾಸ್ತವ. ನಾವೀಗ ಇಲ್ಲಿ ಸೇರಿದ್ದೇನು ಅಂತ ಕೇಳಿದರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ಎಲ್ಲ ಸಾರ್ವಜನಿಕರನ್ನು ತಿಳ್ಕೊಳ್ಬೇಕು. ನಮಗೆ ಕರೆಂಟ್ ಸಮಸ್ಯೆ ಇದೆ, ಕೇಳುವವರಿಲ್ಲ. ನಮಗೆ ಕೋಯಿಲದಲ್ಲಿ ಒಂದು ಸಬ್ಸ್ಟೇಷನ್ ಆಗಬೇಕು. ನಾವೀಗ ಸವಣೂರಿಂದ ಅಲಂಕಾರಿಗೆ ಕರೆಂಟನ್ನು ಕೊಡ್ತಾ ಇದ್ದೇವೆ, ಯಾರೂ ಮಾತಾಡುವವರಿಲ್ಲ. ಅದರ ಬಗ್ಗೆ ಗಲಾಟೆ ಮಾಡಿದರೆ ಅದೆಲ್ಲ ರೆಡಿಯಾಗಿದೆ, ಎಲ್ಲ ರೆಡಿಯಾಗಿದೆ ಅಂತ ಹೇಳ್ತಾರೆ. ಪದ್ಮಾವತಿ ಮೇಡಮ್ ಹತ್ರ ನಾನು ಇನ್ನೇ ಮಾತಾಡಿದ್ದೇನೆ, ಆಗ್ತದೆ ಪ್ರವೀಣ್ರೆ ಒಂದು 2 ತಿಂಗಳು ಅಂತೇಳಿ. 2 ತಿಂಗಳಂದರೆ 1 ತಿಂಗಳಲ್ಲಿ ಮಳೆ ಬರ್ತದೆ, ಮತ್ತು ನಮಗೂ ಮರೆತು ಹೋಗ್ತದೆ, ಅವರಿಗೂ ಅದರ ತೀವ್ರತೆ ಗೊತ್ತಾಗುವುದಿಲ್ಲ. ಈ ಅಣೆಕಟ್ಟಿನ ವಿಚಾರದಲ್ಲಿ ನಾವು ಬಹಳ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು. ನಮಗೆ ತಹಶೀಲ್ದಾರು, ನಮ್ಮ ದಂಡಾಧಿಕಾರಿಯವರು ಅವರಿಗೆ ಬರ್ತೇನೆ ಅಂತ ಹೇಳಿದ್ದಾರೆ. ಈ ಅಣೆಕಟ್ಟಿಗೆ ಹೊಣೆ ಯಾರು? ಇದರ ಜವಾಬ್ದಾರಿ ಯಾರಿಗೆ? ಅದನ್ನು ಬಂದ್ ಮಾಡೋದು, ಅದನ್ನು ತೆಗೆಯುವುದು, ಅದಕ್ಕೆ ಹೊಣೆ ಯಾರು? ಕಳೆದ ಸಲ ಇಂಜಿನಿಯರ್ ಹೇಳ್ತಾರೆ, ನಾವು ಅವರ ಹತ್ರ ಹೇಳಿದೆ ಅದಕ್ಕೆ ಅನುದಾನ ಇಲ್ಲ. ಯಾವುದು 7.5 ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿದಂತಹ ಒಂದು ಅಣೆಕಟ್ಟಿಗೆ ಹಲಗೆ ಹಾಕಿ ತೆಗಿಲಿಕ್ಕೆ ಅನುದಾನ ಇಲ್ಲ ಅಂತ ಹೇಳಿದರೆ ನಾವು ಸರ್ಕಾರವನ್ನು ದೂರಬೇಕಾ, ಜನಪ್ರತಿನಿಧಿಗಳನ್ನು ದೂರಬೇಕಾ, ಈ ಅಧಿಕಾರಿಗಳನ್ನು ದೂರಬೇಕಾ, ಯಾರನ್ನು ದೂರಬೇಕು ಅಂತೇಳಿ ನೀವು ಹೇಳಿ. ಮತ್ತೆ 7.5 ಕೋಟಿ ಕಟ್ಟಿ ಆ ಅಣೆಕಟ್ಟನ್ನು ಕಟ್ಟಿದ್ದು ಯಾಕೆ? ಈ ವಿಚಾರದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು. ಯಾವುದೇ ಸರ್ಕಾರಗಳು ಜನರಿಗೆ ಬೇಕಾದ ಕೆಲಸವನ್ನು ಮಾಡುವುದಿಲ್ಲ. ಎಷ್ಟೋ ತನಕ ಅಂತ ಕೇಳಿದರೆ ನಾವು ಪಕ್ಷಗಳಿಗೆ ಅಂಟಿಕೊಂಡು ಪಕ್ಷ 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 ಅಂತೇಳಿ ಜೀವನದಲ್ಲಿ ಮಾತಾಡಿದರೆ ಅವರು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ನಮ್ಮನ್ನು ಉಪಯೋಗ ಮಾಡಿಕೊಳ್ತಾರೆ ಹೊರತು ಜನರಿಗೆ ಬೇಕಾದ ಯಾವುದೇ ಕೆಲಸಗಳನ್ನು ನಮಗೆ ಮಾಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಇದಕ್ಕೆ ನಮ್ಮ ಹತ್ರ ಒಗ್ಗಟ್ಟು ಬೇಕು. ಇರಲಿ, ಇಲೆಕ್ಷನ್ನ ತನಕ ನಮಗೆ ಪಕ್ಷಗಳು ಇರಲೇಬೇಕು, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಡಿಪಾಯ. ಆದರೆ ಅದರ ನಂತರ ನಾವೊಂದು ಸಾರ್ವಜನಿಕವಾಗಿ, ನಾನು ಮೊನ್ನೆಯಿಂದ ನಮ್ಮ ಗ್ರೂಪಲ್ಲಿ ಹಾಕ್ತಾ ಇದ್ದೇನೆ, ಒಂದು ಗಲಾಟೆ ಮಾಡುವ ಅಂದರೆ ಕೂಗದೆ ತಾಯಿ ಕೂಡ ಹಾಲು ಕೊಡೋದಿಲ್ಲಂತೆ ಮಕ್ಕಳಿಗೆ. ನಮ್ಮ ಅಧಿಕಾರಿಗಳು ಆ ಮಟ್ಟದಲ್ಲಿದ್ದಾರೆ. ಹಾಗಾಗಿ ದಯವಿಟ್ಟು ನಾವು ಹೇಳೋದೇನು ಅಂತೇಳಿ, ನಮಗೆ ಈಗ ನಮ್ಮ ನಿಲುವು ಸ್ಪಷ್ಟ ಇರಬೇಕು. ಇದು ಈ ಪ್ರತಿಭಟನೆ ಬಹಳ ಅಚಾನಕ್ಕಾಗಿ ಬಂದದ್ದು, ಅಂದರೆ ಒಂದು ಅನಿರೀಕ್ಷಿತ ನಾಯಕರು ನಮ್ಮ ನಾಯಕತ್ವದಲ್ಲಿ ಅಂತೇಳಿಲ್ಲ. ಇಲ್ಲಿ ಎಲ್ಲರೂ ನಾಯಕರೇ ಮತ್ತು ಎಲ್ಲರೂ ರೈತರೇ. ಈ ಒಂದು ಅಣೆಕಟ್ಟು ನಮಗೆ ಆದರೆ ಬಹುಶಃ ನನ್ನ ಲೆಕ್ಕದಲ್ಲಿ ಈ ಭಾಗದಿಂದ 5-6 ಕಿಲೋಮೀಟರ್ ತನಕ ಅಂತರ್ಜಲ ಜಾಸ್ತಿ ಆಗ್ಬೋದು. ಎಲ್ಲ ಬೋರುಗಳಲ್ಲಿ ನೀರು, ಇನ್ನೊಂದು 15 ದಿವಸ ಮಳೆ ಬರದೇ ಇದ್ದರೆ ಎಲ್ಲ ಬೋರುಗಳಲ್ಲಿಯೂ ನೀರು ಇಲ್ಲದೆ ಆಗ್ತದೆ. ಎಲ್ಲ ತೋಟಗಳು ಕೊತ್ತಿ ಉರಿತವೆ, ನಮ್ಮ ಬದುಕೇ ಹಾಳಾಗ್ತದೆ. ಇದರ ಬಗ್ಗೆ ನಾವು ಗಮನ ಹರಿಸಬೇಕು. ದಯವಿಟ್ಟು ನಾವಿವತ್ತು ನಮಗೆ ಯಾರು ತಹಶೀಲ್ದಾರ್ ಬರ್ತಾರೆ ಅಂತ ಹೇಳಿದ್ರು, ನಾನು ಹೇಳಿದೆ ಸಣ್ಣ ನೀರಾವರಿ ಯೋಜನೆ ಅದರ ಜವಾಬ್ದಾರಿ ಯಾರಿದ್ದಾರೆ ಅವರು ಬರಬೇಕು. ನಮಗೆ ಅದನ್ನು ಸ್ಪಷ್ಟವಾಗಿ ಅದು ಸ್ಪಷ್ಟಪಡಿಸಬೇಕು. ಇದಕ್ಕೆ ಮೊಣಕೈಗೆ ಬೆಣ್ಣೆ ಸವರುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಅದನ್ನು ಮಾಡಬಾರದು. ಅದು ಯಾಕೆ ಅಂತ ಹೇಳಿದ್ರೆ ನಮ್ಮ ಹತ್ರ ಒಗ್ಗಟ್ಟಿಲ್ಲದ ಕಾರಣದಿಂದಾಗಿ ಅದು ಮಾಡ್ತಾ ಇದ್ದಾರೆ. ಇದರಲ್ಲಿ ನಮಗೆ ತೀವ್ರವಾದಂತಹ ಹೋರಾಟವನ್ನು ನಾವು ಇನ್ನು ಮುಂದೆಯೂ ಮಾಡ್ತೇವೆ. ನೀವೆಲ್ಲರೂ ಸಹಕಾರ ಕೊಟ್ಟರೆ ಮಾತ್ರ ಇದು ನನ್ನಿಂದ ಅಥವಾ ಜನಾರ್ದನದಿಂದ ಅಥವಾ ಇನ್ನೊಬ್ಬರಿಂದ ಇದು ಆಗುವಂಥದ್ದೆಲ್ಲ. ನಾವೆಲ್ಲರೂ ಒಂದೇ, ಅದರಲ್ಲಿ ನಾಯಕತ್ವ ಬೇಡ, ನಮಗೆ ಫಲಿತಾಂಶ ಮಾತ್ರ, ನಮಗೆ ಅದರಲ್ಲಿ ಆಗುವಂತಹ ಉಪಯೋಗ ಮಾತ್ರ ಬೇಕು. ಹಾಗಾಗಿ ನಾವೆಲ್ಲರೂ ಸೇರಿ ನೋಡಿ, ಜನಗಳನ್ನು ಸೇರಿಸುವುದೇ ನಮಗೆ ಕಷ್ಟ. 4 ಸಲ ಮಾಡುವ ನಾವು 4 ಯೋಜನೆಗಳ ಬಗ್ಗೆ ನಾವು ತೀವ್ರವಾಗಿ ಹೋರಾಟ ಮಾಡಿ ಅದನ್ನು ಸಾಬೀತುಪಡಿಸುವ ಎಲ್ಲ ಅಧಿಕಾರಿಗಳು ಅಲರ್ಟ್ ಆಗ್ತಾರೆ. ಅಥವಾ ನಾವು ಅಧಿಕಾರಿಗಳ ವಿರುದ್ಧ ಅವ್ಯಾಚ್ಯ ಶಬ್ದಗಳಿಂದ ಬೈಯೋದು, ಅದರಿಂದ ಏನೂ ಲಾಭ ಇಲ್ಲ. ಅವರನ್ನು ಕೆಲಸ ಮಾಡುವ ಹಾಗೆ ಮಾಡಬೇಕಾದ್ರೆ ನಮ್ಮ ಒಗ್ಗಟ್ಟು ಮಾತ್ರ ಅದಕ್ಕೆ ದಾರಿ, ಬೇರೆ ದಾರಿ ಏನಿಲ್ಲ. ಬೇರೆ ಏನು ಹೆಚ್ಚು ಮಾತಾಡೋರು ಎಲ್ಲರೂ ನಾವು ತಿಳಿದವರೇ. ನಮ್ಮ ಹತ್ರ ಒಂದು ಉದಾಸೀನ ಏನು ಅಂತ ಹೇಳಿದ್ರೆ, ಯಾರಾದರೂ ಮಾಡಲಿ ಅದು ನಮಗೂ ಆಗ್ತದೆ ಅಂತ ಹೇಳುವಂಥ ಉದಾಸೀನ ನಮ್ಮ ಹತ್ರ ಇದೆ. ಅದು ಇರಬಾರದು. ದಯವಿಟ್ಟು ಎಲ್ರಿಗೂ ಲಾಭ ಇದು. ಅದು ಅಣೆಕಟ್ಟಲ್ಲಿ ನೀರು ನಿಂತರೆ ಅದು ನಮ್ಗೆಲ್ಲರಿಗೂ ಲಾಭ. ಅದು ನಮ್ಮ ಸಂತತಿಗಳಿಗೂ ಲಾಭ ಆಗ್ತದೆ. ಆ ಉದ್ದೇಶದಿಂದಲೇ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಥವಾ ಪಶ್ಚಿಮ ವಾಹಿನಿ ಯೋಜನೆ ಮುಂತಾದ ಯೋಜನೆಗಳನ್ನು ಸರ್ಕಾರಗಳು ತರ್ತವೆ. ಅದನ್ನು ನಾವು ಸದುಪಯೋಗ ಪಡಿಸಿಕೊಳ್ಬೇಕು. ಈ ಅಣೆಕಟ್ಟು ಒಂದು ಮಾದರಿ ಆಗಬೇಕು. ಎಲ್ಲ ಕಡೆ ಜನ ಆರ್ಗನೈಸ್ ಆಗ್ತಾರೆ, ಜನ ಇದಕ್ಕಾಗಿ ಹೋರಾಟ ಮಾಡ್ತಾರೆ ಮತ್ತು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಷ್ಟು ಜನ ಶಕ್ತರಾಗಿದ್ದಾರೆ ಅಂತ ಹೇಳುವಂತಹ ಒಂದು ಮೆಸೇಜ್ ಹೋಗಬೇಕು, ಒಂದು ಸಂದೇಶ ಹೋಗಬೇಕು. ಹಾಗಾಗಿ ನಾವೆಲ್ಲರೂ ಇವತ್ತು ಅವರು ಬಂದು ನಮಗೆ
ಅದೇ ತಹಶೀಲ್ದಾರರು ಅವರ ದಂಡಾಧಿಕಾರಿ, ಅವರಿಗೆಲ್ಲ ಗೊತ್ತಿದೆ, ಅವರಿಗೆ ಅದನ್ನು ಮಾಡಬಹುದು. ಬೇಡ, ಯಾರು ಕೇಳೋದಿಲ್ಲ, ಅವರು ಉಳಿದದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಮ ಹತ್ರ ವಿನಂತಿಯನ್ನು ಮಾಡಿಕೊಂಡು, ಇದು ನಮ್ಮ ಅನಿವಾರ್ಯತೆ, ಇದು ನಮ್ಮ ಅವಶ್ಯಕತೆ, ಇದು ಇಲ್ಲದಿದ್ರೆ ನಮಗೆ ಬದುಕು ಇಲ್ಲ, ಇದನ್ನು ನಾವು ತಿಳ್ಕೊಳ್ಬೇಕು. ನೀರಿಲ್ಲ, ನಿಮ್ಗೆ ಗೊತ್ತಿಲ್ಲ, ಇನ್ನೊಂದು 15-20 ದಿವಸ, 1 ತಿಂಗಳು ಮಳೆ ಬರದೇ ಇದ್ರೆ ನಮ್ಗೆಲ್ಲರಿಗೂ ಇದರದ ಕತೆ ಗೊತ್ತಾಗ್ತದೆ. ಎಷ್ಟೋ ಜನಗಳ ತೋಟಕ್ಕೆ ನೀರು ಹಾಕಲಿಕ್ಕೆ ನೀರಿಲ್ಲ, ಬೋರೆಲ್ಲ ಡ್ರೈ ಆಗಿದೆ. ಹಾಗಾಗಿ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತಾ ಇರೋದು, ಒಗ್ಗಟ್ಟಿನಲ್ಲಿ ನಮಗೆ ಏನನ್ನು ಸಾಧಿಸ್ಬೋದು, ಉಳಿದದ್ದು ಬೇರೆ ಬಿಡಿ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿ ಇನ್ನಷ್ಟು ಜನ ಇದಕ್ಕೆ ಕೈ ಜೋಡಿಸಬೇಕು, ಎಲ್ಲರೂ ಜನರನ್ನು ಕರ್ಕೊಂಡು ಬರಬೇಕು. ನಾವು ಇದನ್ನು ಮಾಡುವ ಅಂತ ಹೇಳಿಕೊಂಡು ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಹಿಂದ್. ಇದು ಕೂಡ ದೇವರನ್ನ ಸ್ಮರಣೆ ಮಾಡುವಂಥದ್ದು. ಆರಾಧ್ಯ ಮೂರ್ತಿ ಸುಬ್ರಹ್ಮಣ್ಯ ದೇವರು, ಶರವರು, ದುರ್ಗಾ ಪರಮೇಶ್ವರಿ, ನನ್ನ ಮತ್ತು ಎಲ್ಲ ದೈವ ದೇವರನ್ನ ಆರಂಭದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಳುತ್ತಾರೆ. ಇವತ್ತು ನಾವೆಲ್ಲ ಒಂದು ನಮ್ಮ ಹಕ್ಕನ್ನು ಕೇಳುವುದಕ್ಕಾಗಿ ಸೇರಿದ್ದೇವೆ. ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಇದರಲ್ಲಿ ಯಾವುದೇ ಒಂದು ನೇತೃತ್ವ ನಾಯಕತ್ವ ತಗೊಂಡು ಆಗಿರುವಂಥ ಕೆಲಸ ಅಲ್ಲ. ಇದಕ್ಕೆ ಇನಿಷಿಯೇಷನ್ ತಗೊಂಡಿದ್ದಾರೆ ಇವರು, ಜನಾರ್ದನ ಗೌಡರು ಕೈಯಪ್ಪ ಅವರು. ಎಲ್ಲರಿಗೂ ಫೋನ್ ಮಾಡಿ ಅಥವಾ ಅವರ ತಂಡ ಎಲ್ಲ ಫೋನ್ ಮಾಡಿ ಬರೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ಇನ್ನಷ್ಟು ಕಷ್ಟ ಆಗುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಪ್ರತಿ ವರ್ಷ ಹೋದ ಹಾಗೆ ನಮಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ನೀರು ಕಡಿಮೆ ಆಗ್ತಾ ಇದೆ. ಆ ದೃಷ್ಟಿಯಿಂದಲೇ ಪರಿಹಾರ ಏನು ಅಂತ ಕೇಳಿದರೆ, ನಾವು ಬೋರ್ವೆಲ್ ಕೊರೆಯುವಂಥದ್ದು 100 ಫೀಟಿಂದ ಪ್ರಾರಂಭ ಆದಂಥ ಬೋರ್ವೆಲ್ಗಳು ಇವತ್ತು 1000 ಫೀಟಿಗೆ ಮುಟ್ಟುವಲ್ಲಿವರೆಗೆ ಹೋಗಿದೆ. ಅಷ್ಟು ಕೊರೆದ್ರೂ ಕೂಡ ನೀರಿಲ್ಲ. ತಕ್ಷಣ ಇವತ್ತು ನೀರು ಬರ್ತಾ ಇದ್ದಂಥ ಬೋರ್ವೆಲ್ ನಾಳೆ ಬೆಳಿಗ್ಗೆ ಸ್ವಿಚ್ ಹಾಕುವಾಗ ನೀರೇ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಯಾಕೆ ಆಗಿದೆ ಅಂತ ಕೇಳಿದರೆ, ನಾವು ಇಷ್ಟು ವರ್ಷ ನಾವು ತಗೊಂಡದ್ದು ಏನು ಅಂತ ಕೇಳಿದರೆ, ನಮ್ಮ ಹಿರಿಯರು ಭೂಮಿಗೆ ಫೀಡ್ ಮಾಡಿದ್ದಂಥ ಅಂತರ್ಜಲವನ್ನು ತೆಗೆದು ನಾವು ಖಾಲಿ ಮಾಡಿದ್ದೇವೆ. ಹಾಗಾಗಿ ಅವರು ಫೀಡ್ ಮಾಡಿಟ್ಟಂಥ ನೀರಿನಿಂದಾಗಿ ನಮ್ಮ ಬದುಕು ಇಷ್ಟು ದಿನ ನಡೆದಿದೆ. ಇನ್ನು ನಮ್ಮ ಮಕ್ಕಳ ಬದುಕು ಹೇಗೆ ನಡೀಬೇಕು ಎನ್ನುವುದು ನಾವು ಯೋಚನೆ ಮಾಡಬೇಕಾದಂಥ ಸಂದರ್ಭ ಇದು. ಹಾಗಾಗಿ ನಾವು ಇಲ್ಲಿ ಕೂಡ ಭೂಮಿಗೆ ನೀರನ್ನು ಫೀಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ನಾವೆಲ್ಲ ಏನು ಅಂತ ಹೇಳಿದ್ರೆ, ಸುಮಾರು ನೋಡ್ತಾ ಇದ್ದಾರೆ, ಅವರು ಹೋರಾಟ ಮಾಡಲಿ, ಏನಾದರೂ ಪ್ರಯೋಜನ ಆದರೆ ನಮಗೆ ಸಿಗ್ತದಲ್ಲ ಅನ್ನುವಂಥ ದೃಷ್ಟಿಯಿಂದ ಇದ್ದಾರೆ. ಈಗ ಇಲ್ಲಿ ಇರುವವರೆಲ್ಲ ಕೆಲಸ ಇಲ್ಲದೆ ಬಂದದ್ದು ಕೂಡ ಅಲ್ಲ, ನಾವು ಕೂಡ ತೃಪ್ತಿಯಿಂದ ಇರುವವರು. ಆದರೂ ಈ ಒಂದು ಜನಪರ ಹೋರಾಟಕ್ಕೆ ನಾವು ಸಾಥ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸೇರಿಕೊಂಡಿರುವಂತಹದ್ದು. ಇನ್ನು ಒಬ್ಬರು ಹಿರಿಯರು ಹೇಳಿದಂಥ ಮಾತಿದೆ, ನನಗೆ ನೆನಪಾಯ್ತು. ಇನ್ನು 3ನೇ ಮಹಾಯುದ್ಧ ಆಗುವುದಿಲ್ಲ, ಅದು ನೀರಿಗೆ ಬೇಕಾಗಿ ಯುದ್ಧ ಆಗಬಹುದು ಎನ್ನುವಂಥದ್ದು ಮಾತನ್ನು ಹೇಳಿದ್ರು. ಅದು ಬಹಳ ಅಕ್ಷರಶಃ ಸತ್ಯ ಅಂತ ಆಗ್ತಾ ಇದೆ, ಅದು ನಡೀತಾ ಇದೆ. ಕೊನೆಗೆ ಕೊಡ್ಲಿಕ್ಕೆ, ಅವನಿಗೆ ಕುಡಿಲಿಕ್ಕೆ ನೀರಿಲ್ಲ ಅಂತ ನಾವು ಪಕ್ಕದ ಮನೆಯವನಿಗೆ ಕೊಡುದು, ಹಾಗೆ ಆಗಬಾರದು ಎನ್ನುವಂಥದ್ದು ಯೋಚನೆ ಪ್ರಕಾರವಾಗಿ ಜನಪ್ರತಿನಿಧಿಗಳು, ಆಡಳಿತ ವರ್ಗ ಇದೆಲ್ಲವೂ ಕೂಡ ಒಂದಷ್ಟು ಕಾರ್ಯಯೋಜನೆ ಮಾಡುತ್ತಾರೆ. ಅದರ ಪ್ರತಿಫಲವಾಗಿ ಹಿಂದೆ ಶಾಸಕರಾಗಿದ್ದಂಥ ಅಂಗಾರು ಅವರು ಬಹಳ ಮುತುವರ್ಜಿಯಿಂದ ನಾವು ಅದರ ಬಗ್ಗೆ ಬಹಳ ಚರ್ಚೆ ಮಾಡಿದ್ದೆವು. ಅವರ ಯೋಚನೆ ಇದ್ದದ್ದು ಏನು ಅಂತ ಕೇಳಿದ್ರೆ, ನಾವು ಅವರ ಕ್ಷೇತ್ರದಲ್ಲಿ ಯಾವುದೆಲ್ಲ ನದಿಗಳಿದ್ದಾವೆ, ತೊರೆಗಳಿದ್ದಾವೆ, ಅದಕ್ಕೆಲ್ಲದಕ್ಕೂ 4-5 ಕಿಲೋಮೀಟರ್ಗೆ ಒಂದೊಂದು ವೆಂಟೆಡ್ ಡ್ಯಾಮ್ ಮಾಡಬೇಕು ಅನ್ನೋದು ಯೋಜನೆಗಳಿತ್ತು. ಅದರ ಭಾಗವಾಗಿ ಆ ಪಶ್ಚಿಮ ವಾಹಿನಿ ಯೋಜನೆ ಬಂದ ಭಾಗವಾಗಿ ನಮ್ಮ ಶಾಂತಿ ಮೊಗ್ಗರಿಗೆ ಅದನ್ನು ಕೊಟ್ಟಿದೆ. ಹಾಗಾಗಿ ಇನ್ನು ಮೇಲ್ಗಡೆ ಒಂದು ವೆಂಟೆಡ್ ಡ್ಯಾಮಿಗೆ ಯೋಜನೆ ಆಗಿದೆ, ಕೆಳಗಡೆ ನಮ್ಮ ಮಲಿಂಗೇಶ್ವರ ದೇವಸ್ಥಾನದ ದೇವರು ಜಳಕಾಗೋದಕ್ಕಿಂತ ಮೇಲೆ ಅಲ್ಲೊಂದು ಯೋಜನೆ ಅದೆಲ್ಲ ಆಗ್ತಾ ಇದೆ. ನಮಗೆ ಪರಿಹಾರ ಇನ್ನು ಮುಂದೆ ದಿನಗಳಲ್ಲಿ ಇಂಥ ನದಿಗಳಿಗೆ ವೆಂಟೆಡ್ ಡ್ಯಾಮ್ ಮಾಡುವಂಥದ್ದು, ನಮ್ಮ ಜಾಗದಲ್ಲಿ ಹರಿತಾ ಇರುವಂಥ ಸಣ್ಣ ಸಣ್ಣ ತೋಡುಗಳಿಗೆ ಡ್ಯಾಮ್ಗಳನ್ನು ಹಾಕುವಂಥದ್ದೇ ಪರಿಹಾರ. ಹಾಗಾಗಿ ಎಲ್ಲ ಯೋಜನೆ ಪ್ರಕಾರವಾಗಿ ಭಾಳ 1-2-3 ವರ್ಷ ಡಿಲೇ ಆಗಿ ಅದು ಕೆಲಸ ಕಾರ್ಯಗಳಾಯಿತು. 1 ವರ್ಷ ಮಾತ್ರ ನೀರಲ್ಲಿ ನಿಂತಿದ್ದು ಭಾಳ ಸುಮಾರು 10-15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಂತರ್ಜಲ ಜಾಸ್ತಿ ಆಗಿತ್ತು. ನನ್ನ ಜಾಗ ಆಕ್ಚುಲಿ ಇರುವಂಥದ್ದು ಈ ಡ್ಯಾಮಿಗಿತ್ತು ಸುಮಾರು 2-3 ಕಿಲೋಮೀಟರ್ ಕೆಳಗಡೆ. ಆದರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಕೂಡ ಬಾವಿಯಲ್ಲಿ ಕೂಡ ನೀರು ಆಗ್ತಾ ಇತ್ತು. ಒಮ್ಮೆ ನೀರು ನಿಂತಾಗ ಅಲ್ಲಿಯ ಬಾವಿಗಳ ನೀರು ಜಾಸ್ತಿ ಇತ್ತು. ಈ ನೀರು ಕಾರಿದ ತಕ್ಷಣ ಬಾವಿಯ ನೀರು ಕಡಿಮೆ ಆಯಿತು. ಹಾಗಾಗಿ ಇದೆಲ್ಲವೂ ಏನು ಅಂತ ಕೇಳಿದ್ರೆ, ಒಂದು ಒಳ್ಳೆಯ ಯೋಜನೆಯನ್ನು ನಾವು ಇವತ್ತು ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಆದರೆ ಇವತ್ತು ಆಗಿರುವಂಥದ್ದು ಏನು ಅಂತ ಕೇಳಿದರೆ, ಯಾವುದೇ ಸರಿಯಾದ ಯೋಜನೆ ಇಲ್ಲದೆ ಇಂಥ ದೊಡ್ಡ ಪ್ರಾಜೆಕ್ಟ್ಗಳು ಕಾರ್ಯಗತ ಆದರೆ ಆ ಯೋಜನೆಗಳು ಇಲ್ಲದ ಕೊರತೆ ಈಗ ಕಾಣ್ತಾ ಇರುವಂಥದ್ದು. ಅದಕ್ಕೆ 7.5 ಕೋಟಿ ದುಡ್ಡು ಬಂತು. ಆ ದುಡ್ಡು ಅದು ಅನುಷ್ಠಾನ ಆದಮೇಲೆ, ಆ ಕಾರ್ಯಗತ ಆದಮೇಲೆ ಅದನ್ನು ಮೇಂಟೈನ್ ಮಾಡಲಿಕ್ಕೆ ದುಡ್ಡು ಇಲ್ಲಿ ಅಂತ ಹೇಳಿದರೆ ಯಾವುದೂ ಇರಲಿಲ್ಲ, ಇಲಾಖೆ ಇಲ್ಲಿ ಇರಲಿಲ್ಲ. ಅದನ್ನು ಅಧಿಕಾರಿಗಳು ಭಾಳ ಅಸಹಾಯಕತೆಯಿಂದ ಹೇಳ್ತಾರೆ. ಇವತ್ತು ಈ ಪ್ರತಿಭಟನೆ ಅಂತ ಹೇಳಿದ ಕೂಡ ನಾನು ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ ಹತ್ರ ಬೆಳಿಗ್ಗೆ ಮಾತಾಡಿದೆ. ನಿನ್ನೆ ಫೋನ್ ಮಾಡಿದರೆ ಸಿಗಲಿಲ್ಲ, ಇವತ್ತು ಬೆಳಿಗ್ಗೆ ಮಾತಾಡಿದೆ. ಸುಮಾರು ಅವ್ರ ಚರ್ಚೆ ನೀವು ಬರಲೇಬೇಕು ಅಂತ ಹೇಳಿದೆ. ಆಗ ಅವರು ಹೇಳಿದ್ರು, ನಾನು ಬೆಂಗಳೂರಿಗೆ ಹೋಗಿದ್ದೆ, ಅಲ್ಲಿ ಸಿಕ್ಕಾಕೊಂಡಿದ್ದೀನಿ, ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ, ನಾನು ಯಾವುದೋ ವರ್ಕ್ ಎಕ್ಸ್ಟೆನ್ಷನ್ಗೆ ಹೋದವನು, ಕೆಲಸ ಆಗಲಿಲ್ಲ, ಇವತ್ತು ರಜೆ, ನಾಳೆ ರಜೆ, ನಿಂತು ಸೋಮವಾರ ಅದನ್ನು ಮುಗಿಸಿಕೊಂಡು ಬರಬೇಕು ಅಂತ ಹೇಳಿದ್ರು. ನಾನು ಹಾಗೆ ಹೇಳಿದೆ, ಈಗ ಆಗಿದೆ ಈ ಪ್ರತಿಭಟನೆ ಆಗಿದೆ ಅನ್ನೋದು ಗೊತ್ತಿದೆ. ಮೊನ್ನೆ ಪೇಪರ್ ಕಟ್ಟಿಗೆ ಬಂದ ತಕ್ಷಣ ಅವರಿಗೆ ವಾಟ್ಸಪ್ಪಲ್ಲಿ ನಾನು ಕಳಿಸಿದ್ದೇನೆ. ಆಗ ನಾವು ಅದರ ಮನವಿ ತಗೊಳ್ಳೋರು ಯಾರು ಅಂತ ಪ್ರಶ್ನೆ ಮಾಡಿದ್ದೆ. ಆಗ ಅದಕ್ಕೆ ಸಂಬಂಧಪಟ್ಟ ಇವತ್ತು ಅಧಿಕಾರಿಗಳು ನಮ್ಮದು ರಜೆ ಬರಲಿಕ್ಕೆ ಆಗೋದಿಲ್ಲ. ಹಾಗೆ ನೀವು ರಜೆಯನ್ನು ನೋಡ್ತಾ ಇದ್ರೆ ಅಥವಾ ನಿಮಗೆ ವರ್ಕ್ ಎಕ್ಸ್ಟೆನ್ಷನ್ ನೀವು ಬೆಂಗಳೂರಲ್ಲಿ ಬಾಕಿ ಆದರೆ ನಾವಾಗಿರೋ ಏನು ಮಾಡಬೇಕು, ಹೋರಾಟ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಕೇಳಿದೆ. ಅದಕ್ಕೆ ಆ ಜನ
ಉತ್ತರವಿಲ್ಲ ಅವರಲ್ಲಿ. ಅವರು ಹೇಳೋದು ನಾವು ಅಸಹಾಯಕರು, ನಮಗೆ ಪ್ರಾಜೆಕ್ಟ್ ಆಗಿದೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಒಂದು 50 ಲಕ್ಷದಷ್ಟು ದೊಡ್ಡ ಟ್ರಾಲಿ ಬೇಕಾದ್ರೆ ಇಳಿಸ್ಲಿಕ್ಕೆ ಅದು ಸಾಧ್ಯ ಇಲ್ಲ, ಅವರಿಗೆ ಟ್ರ್ಯಾಕನ್ನು ಹಾಕಿದ್ದೇವೆ, ಅದನ್ನು ತೆಗೆದಿದ್ದೇವೆ, ಟ್ರಾಲಿ ಇಲ್ಲ ಅಂತೇಳಿ. ಈಗ ಒಮ್ಮೆ ನಾವು ಒಂದು ಹಾಕಿದ್ದೇವೆ, ಅದನ್ನು ಯಾರೋ ಕಿಡಿಗೇಡಿಗಳು ಅದನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದರು, ಬೀಟಿಂಗನ್ನು ಎಳೆದು ತೆಗೆದಿದ್ದಾರೆ ಹಾಗೆಲ್ಲ ಹೇಳಿ. ನಾನು ಹೇಳಿದೆ, ನೀವು ಆ ಬೀಟಿಂಗಿನ ಒಂದು ಭಾಗ ಸರಿ, ಅದರ ಆ್ಯಕ್ಷನ್ ತಗೊಳ್ಬೇಕಾದವರು ಯಾರು? ಅದನ್ನು ಜನರು ಆ್ಯಕ್ಷನ್ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅದನ್ನು ಆ್ಯಕ್ಷನ್ ತಗೊಳ್ಳಿಕ್ಕೆ ಕೂಡ ನೀವೇ ನಿಮ್ಮ ಕಡೆಯಿಂದ ಅದಕ್ಕೆ ಏನೋ ಪ್ರೊಸೀಜರ್ ನೀವು ಮಾಡಬೇಕು ಅನ್ನೋದನ್ನು ಹೇಳಿದ್ದೇವೆ. ಹಾಗೆ ಹೇಳಿದರೆ 2 ಪೊಲೀಸ್ ಸ್ಟೇಷನ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅಂತೇಳಿ. ಆ ಕಂಪ್ಲೇಂಟ್ ಕೊಟ್ಟ ಮಾತ್ರಕ್ಕೆ ಅವರ ಜವಾಬ್ದಾರಿ ಮುಗಿತು ತಿಳ್ಕೊಂಡಿದ್ದಾರೆ. ಆದರೆ ನಾವಿನ್ನು ಮಾಡಬೇಕಾಗಿರುವಂಥದ್ದು ಈ ರೀತಿಯಾದಂಥ ಸಂಘಟಿತ ಹೋರಾಟ ಬೇಕು. ಯಾವುದೇ ಹೋರಾಟ ಇಲ್ಲದಿದ್ದರೆ, ಸಂಘಟನೆ ಇಲ್ಲದಿದ್ದರೆ ಯಾವ ಅಧಿಕಾರಿಯೂ ಬರ್ಬೋದಿಲ್ಲ, ಯಾವ ಸರ್ಕಾರವೂ ನಮ್ಮ ಸಮಸ್ಯೆಗೆ ಕಿವಿ ಕೊಡುವುದಿಲ್ಲ. ಹಾಗಾಗಿ ಈ ಹೋರಾಟ ಇವತ್ತು ಸಾಂಕೇತಿಕ ಹೋರಾಟ, ಅದು ಸರಿಯಾಗಿ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಉಗ್ರ ರೂಪ ಪಡಿಬೇಕಾಗ್ತದೆ ನಮ್ಮ ಕೆಲಸ ಆಗದೇ ಇದ್ದರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಮೀಡಿಯಾದಲ್ಲಿ ಕೆಲವೊಂದು ವಿಚಾರಗಳನ್ನು ಗಮನಿಸಿದೆ. ಒಮ್ಮೆ ಡ್ಯಾಮಲ್ಲಿದ್ದಂಥ ನೀರು ಖಾಲಿಯಾದ ತಕ್ಷಣ ಮೊನ್ನೆ ಶಾಸಕರಿಗೂ, ನಮ್ಮ ಕ್ಷೇತ್ರ ಶಾಸಕರಿಗೂ ಮನವಿ ಬಂದಿತ್ತು. ನಾವಿಲ್ಲಿ ಸರೋವರ ದೇವಸ್ಥಾನದಲ್ಲಿ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಒಂದು ತಂಡದವರೆಲ್ಲ ಕೂತು ಮಾತಾಡಿದರು. ಆಗಲೇ ದೇಶೀಯೋಪಸ ನನಗೆ ಫೋನ್ ಮಾಡಿದಾಗ ಅವರು ಹೇಳಿದ್ರು, ನಾವೀಗ ಒಮ್ಮೆಗೆ ನಾವು ದುಡ್ಡನ್ನು, ನಮಗೆ ಅದಕ್ಕೆ ಮೀಸಲಿಟ್ಟ ಅನುದಾನ ಇರಲಿಲ್ಲ, ನಾವು ಬೇರೆ ಬೇರೆ ಯೋಜನೆಯಿಂದ ತಂದಷ್ಟು ದುಡ್ಡನ್ನು ಇದಕ್ಕೆ ಡೈವರ್ಟ್ ಮಾಡಿ ಅದನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದೇವೆ. ಅದರ ಬೀಡಿಗೆಯನ್ನು ತೆಗೆದು ಬಿಟ್ಟಿದ್ದಾರೆ. ಇನ್ನು ಪುನಃ ಸೆಟ್ ಮಾಡಬೇಕಾದ್ರೆ ಎಲ್ಲವನ್ನು ಕ್ರೇನ್ ತಂದು ಎಲ್ಲ ಹಲಿಗೆಯನ್ನು ತೆಗೆದು ಪುನಃ ಬೀಡಿಗೆನಿಟ್ಟು ಸೆಟ್ ಮಾಡಬೇಕು. ಅಷ್ಟು ಅನುದಾನ ಇಲ್ಲ, ನಮ್ಮ ಹತ್ರ ಕೊರತೆ ಇದೆ ಅಂತೇಳಿ. ಮತ್ತು ಈ ಚುನಾವಣೆ ಸಂದರ್ಭದಲ್ಲಿ ನಾವು ಯಾವುದೇ ದುಡ್ಡನ್ನು ಕೇಳಿದ್ರು ಕೂಡ ಈಗ ಸರ್ಕಾರ ಅದಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋದನ್ನು ಅವರು ಅಸಹಾಯಕತೆಯನ್ನು ವ್ಯಕ್ತಪಡಿಸಿದರು. ಆದರೂ ಶಾಸಕರು ಜೋರು ಮಾಡಿದರು, ಗದ್ದಿಯಲ್ಲಿ ನೀವು ಬಂದು ಏನಾದರೂ ಅದಕ್ಕೆ ಪರ್ಯಾಯವಾಗಿ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ. ಹಾಗಾಗಿ 2 ದಿನದಲ್ಲಿ ಪುನಃ ಬಂದು ಫೋನ್ ಮಾಡಿದ್ರು ಶಾಸಕ, ನಾವು ಬಂದಿದ್ದೇವೆ, ಸ್ವಲ್ಪ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತೇಳಿ. ಆದರೆ ಅದು ಕೂಡ ಪ್ರಯೋಜನ ಆಗಲಿಲ್ಲ. ಮತ್ತೆ ಪುನಃ ಸ್ವಲ್ಪ ದಿನ ನೀರು ನಿಂತಿತ್ತು, ಮತ್ತೆ ಪುನಃ ಹೋಗುವಂಥ ಕೆಲಸ ಕಾರ್ಯಗಳಾಗಿದೆ. ಆದರೆ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ, ಆ ಬೀಡಿಗೆಯನ್ನು ತೆಗೆದು ಒಂದು ಭಾಗ, ಅದು ಯಾರೋ ಒಬ್ಬ ನಾವು ವೈಯಕ್ತಿಕ ಹಿತಾಸಕ್ತಿಗೆ ತೆಗೆದಿರ್ಬೋದು. ಆದರೆ ನಾನು ಹೇಳುವಂಥದ್ದು, ಆ ವ್ಯಕ್ತಿ ಯಾರೇ ಆಗಿರಲಿ, ಯಾರೇ ಮಾಡಿದ್ರು, ಅವು ಮಾತ್ರ ಅದು ತಾಯಿಗೆ ದ್ರೋಹ ಮಾಡಿದಂಥ ಕೆಲಸ ಕಾರ್ಯ. ಯಾರೇ ಆಗಲಿ, ಎಷ್ಟೋ ಸಾವಿರಾರು ಜನ, ಲಕ್ಷಾಂತರ ಜನರಿಗೆ ಕುಡಿಯುವ ನೀರಿಗೆ, ಅವರ ಕೃಷಿ ಜಮೀನಿಗೆ, ಅವರ ಬದುಕಿಗೆ ಆಧಾರ ಆಗಿದ್ದ ನೀರಿನ ವ್ಯವಸ್ಥೆಯನ್ನು ಪೋಲಾಗುವ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಮಾಡ್ತಾನಂತಿದ್ರೆ ಅದು ದೇವರು ಮೆಚ್ಚುವಂಥ ಕೆಲಸ ಅಲ್ಲ. ಅವರಿಗೆ ಈ ಸುಬ್ರಹ್ಮಣ್ಯ ದೇವರು ಮತ್ತು ಸರೂರು ದುರ್ಗಾ ಪರಮೇಶ್ವರ ದೇವರೇ ಅವರಿಗೆ ಸರಿಯಾದಂಥ ಶಾಸ್ತಿಯನ್ನು ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಅದು ಒಬ್ಬ ಅನ್ನ ತಿನ್ನುವಂಥ ವ್ಯಕ್ತಿ ಮಾಡುವಂಥ ಕೆಲಸ ಕಾರ್ಯ ಅಲ್ಲ, ಯಾರೇ ಮಾಡಲಿ. ಅದರಲ್ಲಿ ಎಂಥ ವ್ಯಕ್ತಿ ದೊಡ್ಡವನೇ ಆಗಲಿ ಸಣ್ಣವನೇ ಆಗಲಿ, ಅದು ಮಾಡಿದ ತಪ್ಪೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಿಗಳು ಮತ್ತೆ ಪ್ರಶ್ನೆ ಮಾಡಿದೆ, ಆಗಿರೋ ಏನು ಪರಿಹಾರ? ನಾವು ಬರುವ ವರ್ಷ ಪುನಃ ಇದೇ ಸಮಸ್ಯೆಯನ್ನು ಹೇಳ್ತೀವಿ, ನಮಗೆ ಸರ್ಕಾರ ಕೊಡಲಿಲ್ಲ, ದುಡ್ಡಿಲ್ಲ ಅಂತ ಕೇಳಿದ್ರೆ ಏನು ಪರಿಹಾರ ಅಂತೇಳಿ. ಅದಕ್ಕೆ ಆ ವ್ಯಕ್ತಿ ಹೇಳುವಂಥದ್ದು ಏನಂತ ಕೇಳಿದ್ರೆ, ಮುಂದಿನ ದಿನಗಳಲ್ಲಿ ನಮಗೆ ಜನರು ಸಹಭಾಗಿತ್ವ ಬೇಕು, ಅಲ್ಲಿ ತಾತ್ಕಾಲಿಕ ಸಮಿತಿಯನ್ನು ಮಾಡಿಕೊಳ್ಳಿ, ಆ ಸಮಿತಿಯ ಜೊತೆಗೆ ನಾನು ಬಂದು ಮೀಟಿಂಗ್ ಮಾಡ್ತೇನೆ, ಆ ಹಲಿಗೆ ಹಾಕುವಂಥ ಸಂದರ್ಭದಲ್ಲಿ ಸಮಿತಿ ಅದನ್ನು ನಿರ್ವಹಣೆ ಮಾಡುವಂಥ ಹಂತಕ್ಕೆ ಹೋಗಲಿ. ಆಗ ನಾವು ಅದಕ್ಕೆ ಅನುದಾನವನ್ನು ಸಮಿತಿಯ ಮುಖಾಂತರವಾಗಿ ಕೊಡುವ ಕೆಲಸ ಕಾರ್ಯವನ್ನು ಮಾಡ್ತೇವೆ. ಜನರೇ ಅದನ್ನು ಒಂದು ಕಾವಲು ರೀತಿಯಲ್ಲಿ ಮಾಡಲಿದ್ದೇವೆ. ನನಗೆ ಅನ್ನಿಸುವಂಥದ್ದು ಒಂದು ರೀತಿಯ ಯೋಚನೆಯನ್ನು ಮಾಡಬೇಕು, ಅದಕ್ಕೆ ಆ ಯೋಚನೆ ಮಾಡುವಂಥ ಒಂದು ವೇದಿಕೆ ಇದಾಗಬೇಕು ಎನ್ನುವಂಥದ್ದು ನನ್ನ ಆಶಯ. ಯಾಕಂತ ಕೇಳಿದರೆ ಆ ದೊಡ್ಡ ಯೋಜನೆಯನ್ನು ಅಧಿಕಾರಿಗಳು ಏನು ಅಂತ ಕೇಳಿದ್ರೆ, ಒಬ್ಬ ಅಧಿಕಾರಿ ಇವತ್ತಲ್ಲಿ ಇರ್ತಾನೆ, ಅವ ಟ್ರಾನ್ಸ್ಫರ್ ಆಗ್ತಾನೆ, ಇನ್ನೊಬ್ಬ ಬರ್ತಾನೆ. ಅವನಿಗೆ ಏನು ಅಂತ ಕೇಳಿದ್ರೆ ಅವನ ಭವಿಷ್ಯದ ಪ್ರಶ್ನೆ ಮಾತ್ರ ಅವನಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಅವನಿಗೆ ಪ್ರಮೋಷನ್ ಬೇಕು, ಅಥವಾ ಅವನಿಗೆ ಇನ್ನೊಂದು ಪ್ರಾಜೆಕ್ಟ್ ಹೋದಾಗ ಅಲ್ಲಿಯೇ ಯೋಚನೆ ಮಾಡ್ತಾನೆ. ಇಲ್ಲಿ ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ಅವನಿಗೆ. ಹಾಗಾಗಿ ನಾವು ಯೋಚನೆ ಮಾಡಬೇಕಾಗಿರೋದು ಅಷ್ಟು ದೊಡ್ಡ ಅನುದಾನ ನಮ್ಮ ಶಾಸಕರ ಮುಖಾಂತರವಾಗಿ ಯೋಜನೆ ಬಂದಿದೆ, 7.5 ಕೋಟಿ. ಸಣ್ಣ ಯೋಜನೆ ಅಲ್ಲ, ದೊಡ್ಡ ಯೋಜನೆ. ಅದಕ್ಕೆ ಪೂರಕವಾಗಿ ಇವತ್ತು ನೋಡುವುದು, ಅಲ್ಲಿ ಜಾಕ್ವೆಲ್ ಸಿಸ್ಟಮ್ ಆಗ್ತದೆ, 10 ಗ್ರಾಮಗಳಿಗೆ ಕುಡಿಯುವ ನೀರಿಗೆ ಕೊಡುವಂಥ ವ್ಯವಸ್ಥೆಗಳಾಗ್ತದೆ. ಇದೆಲ್ಲ ಕೂಡ ನಮ್ಮ ಕ್ಷೇತ್ರದ ಈ ಭಾಗದ ಜನಪ್ರತಿನಿಧಿಗಳು, ನಮ್ಮ ಶಾಸಕರು, ಅಂಗಾರರು ಅಥವಾ ಭಾಗೀರಥಿ ಮುಳ್ಳಿ ಅಥವಾ ಈಗಿರುವಂಥ ಸರ್ಕಾರ, ಹಿಂದಿನ ಸರ್ಕಾರ, ಎಲ್ಲರ ಒಂದು ಕಾರ್ಯಯೋಜನೆಯ ಫಲ. ಹಾಗಾಗಿ ನಾವು ಇನ್ನು ಜಾಗೃತರಾಗಿದ್ದುಕೊಂಡು ಈ ಎಲ್ಲ ಈ ಡ್ಯಾಮನ್ನು ಮೇಂಟೈನ್ ಮಾಡುವ ನಿಟ್ಟಿನಲ್ಲಿ ನಾವೊಂದು ಸಮಿತಿಯನ್ನು ಈ ಭಾಗದಲ್ಲಿ ಮಾಡಿಕೊಂಡು 5-6 ಗ್ರಾಮಕ್ಕೆ ಸಂಬಂಧಪಟ್ಟವರು ಸಮಿತಿಯನ್ನು ಮಾಡಿಕೊಂಡು ಅದನ್ನು ಇಲಾಖೆಗೆ ತಕ್ಷಣ ಕಾಲಕಾಲಕ್ಕೆ ಅದಕ್ಕೆ ನಾವು ಕೂಡ ಅವರೊಟ್ಟಿಗೆ ಸಂಪರ್ಕವನ್ನು ಇಟ್ಟುಕೊಂಡು ಅದನ್ನು ಮೇಂಟೈನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಈ ರೀತಿಯ ಹೋರಾಟದಲ್ಲಿ ಒಂದು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು, ಇನ್ನೊಂದು ಯಾರು ಇದನ್ನು ಪೋಲು ಮಾಡುವಂಥ ದುಷ್ಕೃತ್ಯವನ್ನು ಮಾಡಿದ್ದಾರೆ, ಕಿಡಿಗೇಡಿಗಳಿದ್ದಾರೆ, ಅವರಿಗೂ ಕೂಡ ಒಂದು ಈ ಮುಖಾಂತರವಾಗಿ ನಾವು ಒಂದು ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಕಾರ್ಯಗಳು ಆಗಬೇಕು. ಒಂದು ವೇಳೆ ಯಾರಾದರೂ ಸಿಕ್ಕಿದ್ರೆ ಅವನನ್ನು ಕಾನೂನು ವಿಚಾರದಲ್ಲಿ ಸಿಕ್ಕಿಸಿ ಹಾಕಿಕೊಂಡು, ಅಥವಾ ಅವನಿಗೆ ಯಾವುದೇ ಮುಂದಿನ ದಿನಗಳಲ್ಲಿ ಈ ಊರಿನಲ್ಲಿ ನಾವು ಸಹಕಾರ ಕೊಡದ ರೀತಿಯಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅವರ ಯಾವುದೇ ವ್ಯವಹಾರ ಇರ್ಬೋದು, ಯೋಜನೆಗಳಿರ್ಬೋದು, ಕಾರ್ಯಗಳಿರ್ಬೋದು, ಕೆಲಸಗಳಿರ್ಬೋದು, ಅದನ್ನು ಕೂಡ ನಾವು ಉಗ್ರವಾಗಿ ಅದನ್ನು ವಿರೋಧಿಸುವಂಥದ್ದು, ಹೋರಾಟ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮತ್ತು ನನ್ನ ಆಶಯ ಕೂಡ ಜೊತೆಗೆ ಮುಂದಿನ ದಿನಗಳಲ್ಲಿ ಇವತ್ತಿನ ಈ ಸಾಂಕೇತಿಕ ಹೋರಾಟದ ಫಲ ಏನು ಅಂತ ನಮಗೆ ಗೊತ್ತಿಲ್ಲ, ಆದರೆ ಸರಿಯಾದ ಸ್ಪಂದನೆ ಸಿಗದೇ ಇದ್ದರೆ ನಾವು ಅದಕ್ಕೆ ಮುಂದಿನ ಹೋರಾಟಕ್ಕೆ ಕೂಡ ನಾವು ತಯಾರಾಗಲಿಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು ಎನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ನಾನು ಮತ್ತೆ ಒಂದಷ್ಟು ತಾಂತ್ರಿಕ ನಾನು ಹಂಚಿಕೊಳ್ಳುವಂಥ ನಿಮ್ಮ ಜೊತೆ ಅಧಿಕಾರಿ ಹತ್ರ ಕೇಳಿದಾಗ ಹೇಳಿದ್ರೆ, ನಾವೀಗ ನಾನು ಹೇಳಿದೆ, ಈಗ ನೀವು ಪುನಃ ಏನಾದ್ರು ಒಂದು ದುಡ್ಡನ್ನು ಡೈವರ್ಟ್ ಮಾಡಿ ತಂದು ಪುನಃ ಇನ್ನೊಮ್ಮೆ ಸೆಟ್ ಮಾಡಿದರೆ ಹೇಗಾದ್ರು ಆಗ ಅವರು ಹೇಳುವಂಥದ್ದು, ನಾವು ಅದಕ್ಕೆ ಸೆಟ್ ಮಾಡಿದ್ರೆ ಅಷ್ಟಾದರೆ ಫ್ಲೋ ಇಲ್ಲ, ನೀರು ನಿಲ್ತಾ ಇಲ್ಲ, ಈ ಆ ಫ್ಲೋ ಇದ್ದರೆ ಮಾತ್ರ ಅದು ಜಾಮ್ ಆಗಿ ನಿಲ್ತದೆ ಅಂತೇಳಿ ನಾನು ಹೇಳಿದೆ. ನೀವು ಒಂದು ಆ ಫ್ಲೋವನ್ನು ಹೇಳ್ತೀರಿ, ನೀವು ಅದೇ ಆಗ ಜನರ ಹತ್ರ ಹೇಳಿದಾಗೆ ಹೇಳಿದರು
ಅದರ ಕಲ್ಲನ್ನು ಇಟ್ಟಿದ್ದಾರೆ ಅಥವಾ ಕಾಂಕ್ರೀಟ್ ಅನ್ನು ಹಾಕಿ ಅಲ್ಲಿಗೆ ಸರಿಯಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ದಾರೆ. ಅದು ಬೇಕು ಅಂತ ಮಾಡಿದ್ದ ಅಥವಾ ಅಚಾನಕ್ಕಾಗಿ ಆಗಿರುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಅದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಆ ತಾಂತ್ರಿಕ ಸಮಸ್ಯೆಗಳನ್ನು ಕೂಡ ನಿವಾರಿಸಿ ನೀವು ಕೆಲಸವನ್ನು ಮಾಡಬೇಕು ಎನ್ನುವುದನ್ನು ನಾವು ಗಟ್ಟಿಯಾಗಿ ಹೇಳಿದ್ದೇವೆ. ಇಲ್ಲ ಅಂತಿದ್ರೆ ನಿಮ್ಮ ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಆಗ್ತದೆ ಎನ್ನುವುದನ್ನು ಎಚ್ಚರಿಕೆಯನ್ನು ನಾವು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ನಾವೆಲ್ಲ ಈ ಒಂದು ಹೋರಾಟದಲ್ಲಿ ಸೇರಿದ್ದೇವೆ. ಇನ್ನು ಮುಂದಿನ ಹೋರಾಟಕ್ಕೆ ಕೂಡ ನಮ್ಮ ಬೇಡಿಕೆ ಈಡೇರುವವರಿಗೆ ಹೋರಾಟಕ್ಕೆ ನಾವು ಸಿದ್ಧರಾಗಬೇಕು. ಅದರ ಜೊತೆಗೆ ನಾವು ಈ ಜನಜಾಗೃತಿ ಜೊತೆಗೆ ಜಲಜಾಗೃತಿಯನ್ನು ಮಾಡಲಿಕ್ಕೆ ನಮ್ಮ ಹತ್ರ ಜಲಜಾಗೃತಿ ಬೇಕು. ನಾವು ಇಂಥ ನಮ್ಮ ಆಸುಪಾಸಲ್ಲಿರುವಂಥ ತೋಡು ಹೊಳೆಗಳಿಗೆ ನಾವು ಕೂಡ ಒಂದಷ್ಟು ಸಣ್ಣ ಕಿಂಡಿ ಅಣೆಕಟ್ಟು ಇದ್ದರೆ ಅದನ್ನು ಮೇಂಟೈನ್ ಮಾಡುವಂಥ ಒಂದು ಸಣ್ಣ ಸಮಿತಿಯನ್ನು ರಚನೆ ಮಾಡಿಕೊಂಡು ನಾವು ಮಾಡಲೇಬೇಕು. ಇದು ಯಾಕೆಂತ ಕೇಳಿದರೆ ನಮಗೆ ಹೋರಾಟ ಇದಕ್ಕೆ ಅದಲ್ಲ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ನೀರನ್ನು ಉಳಿಸಿಕೊಳ್ಳುವಂಥ ಕೆಲಸ ಕಾರ್ಯಕ್ಕೆ ನಾವೆಲ್ಲರೂ ಕೂಡ ಒಂದು ರೀತಿಯ ಜಲಜಾಗೃತಿ ಮಾಡಬೇಕಾದಂಥ ಅನಿವಾರ್ಯ ಕಾಲಘಟ್ಟದಲ್ಲಿ ಇದ್ದೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆ. ಬೇಕೇ ಬೇಕು. ನಾವು ಈ ವ್ಯವಸ್ಥೆಯ ಒಳಗೆ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ಸ್ನೇಹಿತರೆ, ನಮ್ಮ ಹಕ್ಕನ್ನ, ನಮಗೆ ಬೇಕಾಗಿರುವಂಥದ್ದನ್ನ, ಕುಡಿಯುವ ನೀರು, ದಾಹ ಜಲ, ಕೃಷಿಕರಿಗೆ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಲಿಕ್ಕೆ ಆಗದೇ ಇರುವಂತಹ ಒಂದು ಒಡಲು ಬರಿದಾಗಿಸಿಕೊಂಡಂತಹ ಕಿಂಡಿ ಅಣೆಕಟ್ಟಿನ ಬಗ್ಗೆ ಅದರ ದುರಸ್ತಿಯನ್ನ ಆಗ್ರಹಿಸ್ತಾ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಸ್ನೇಹಿತರೆ. ನಮಗೆ ಇದು ಈಗ ಇದನ್ನ ಮೊದಲು ಮಾತಾಡಿದಂಥ ಪುಣ್ಯಾತ್ಮರು ಹೇಳಿದ ಮಾತೆಂತ ಅಂತ ಹೇಳಿದ್ರೆ, ಇಂಜಿನಿಯರ್ ಹೇಳಿದ್ರಂತೆ ಅದರ ಬಿಲ್ಡಿಂಗ್ ಯಾರೋ ತೆಗ್ದಿದ್ದಾರೆ ಅಂತೇಳಿ. ಹಾಗಾದ್ರೆ ಅವ್ರು ಒಪ್ಪಿಕೊಂಡಾಗ ಆಯ್ತಲ್ಲ, ಯಾರೋ ಒಬ್ಬ ತೆಗ್ದಿದ್ದಾನೆ ಅಂತ ಹೇಳೋದು ಒಪ್ಪಿಕೊಂಡಾಗ ಆಯ್ತಲ್ಲ. ಹಾಗಾದ್ರೆ ಇದನ್ನು ಕಂಡು ಕಾಣದೇ ಇರುವಂತಹ ವ್ಯವಸ್ಥೆ ನಮ್ಮ ತಾಲೂಕು ಆಡಳಿತದಲ್ಲಿ ಸಣ್ಣ ನೀರಾವರಿ ಯೋಜನೆ ಇಲಾಖೆಯಲ್ಲಿ ಉಂಟು ಅಂತೇಳಿ ಆದರೆ, ಹಾಗಾದ್ರೆ ಈ 8-10 ಕಿಲೋಮೀಟರ್ನ ಸುತ್ತಳತೆಯಲ್ಲಿರುವಂತಹ ಕೃಷಿಕರು ಮತ್ತು ಸಾಮಾನ್ಯ ನಾಗರಿಕರು ಕೃಷಿ ಮತ್ತು ದಾಹ ಜಲಕ್ಕೆ, ಕುಡಿಯುವ ನೀರಿಗೆ ಹಪಹಪಿಸುವಂತಹ ಇಂಥ ಸಂದರ್ಭ ಪ್ರತಿಭಟನೆ ಮಾಡುವ ಮೂಲಕವೇ ಮಾಡದಿದ್ರೆ ನಮ್ಮ ಬೆನ್ನಲ್ಲಿ ಎಲುಬಿದ್ದು ಪ್ರಯೋಜನ ಇಲ್ಲ ಸ್ವಾಮಿ. ನಮ್ಮ ಬೆನ್ನಲ್ಲಿ ಹುರಿ ಉಂಟು ಅಂತ ಹೇಳಿಕೊಂಡು ಇದ್ರೂ ಏನೂ ಅದರಲ್ಲಿ ಪ್ರಯೋಜನ ಇಲ್ಲ. ಎಲ್ಲಿ ನಾವು ಪ್ರತಿಭಟನೆ ಮಾಡಬೇಕು, ಯಾವುದು ನಮ್ಮ ಹಕ್ಕಿದೆ ಆ ಹಕ್ಕನ್ನು ನಾವು ಕೇಳಬೇಕು. ಕೇಳುವ ರೀತಿಯಲ್ಲಿ ಕೇಳಿದ್ರೆ ಮಾತ್ರ ಅದಕ್ಕೆ ಪರಿಹಾರ ನಮಗೆ ಸಿಗ್ತದೆ ಸ್ನೇಹಿತರೆ. ಅಳುವ ಮಗುವಿಗೆ ಸಿಗ್ತದೆ ಅಂತ ಅಳುವ ಮಗುವಿಗೆ ತಾಯಾದ್ರೂ ಹಾಲು ಕೊಡ್ತಾಳೆ ಅಂತ ಹೇಳುವಂತ ಆ ಸಂದರ್ಭವ ಅದು ಹೋಯ್ತೀಗ, ಅದಿಲ್ಲ. ನಮಗೆ ಬೇಕಾದನ್ನ ತೊಡೆತಟ್ಟಿ ಕೇಳುವಂತಹ ದರಿದ್ರ ಪರಿಸ್ಥಿತಿ ಈಗ ನಮಗೆ ಬಂದೊದಗಿದೆ ಸ್ನೇಹಿತರೆ. ಯಾಕಂತ ಹೇಳಿದ್ರೆ ಬಾಯಾರಿಕೆಯಲ್ಲಿ ಸಾಯ್ತಾ ಇರುವಂತ ಒಬ್ಬ ಕೃಷಿಕ ಅಥವಾ ನಾಗರಿಕ, ಒಬ್ಬ ಗ್ರಾಮಸ್ಥನ ಒಂದು ಅಳುವಿನ ಧ್ವನಿ, ಹತಾಶೆಯ ಧ್ವನಿ, ಕಷ್ಟದ ಧ್ವನಿಯನ್ನ ತಾಲೂಕು ಆಡಳಿತಕ್ಕೆ ಅರ್ಥ ಆಗುವುದಿಲ್ಲ ಅಂತೇಳಿ ಆದ್ರೆ, ಹಾಗಾದ್ರೆ ನಾವೆಲ್ಲ ಮಂದಬುದ್ಧಿಗಳ, ನಾವೆಲ್ಲ ಮೂರ್ಖರ, ನಾವೆಲ್ಲ ನಾವು ಮುಟ್ಟಾಳ್ರಲ್ಲ. ನಾವು ಸಹಿಷ್ಣುತೆ, ನಮಗೆ ತಾಳ್ಮೆ, ನಮಗೆ ಕೋಪ ಬರುವುದಿಲ್ಲ. ಈಗ ಯಾರೋ ಒಬ್ರು ಹೇಳಿದ್ರು ಯಾವ ಕಿಡಿಗೇಡಿ ಇದ್ದಾನೆ, ಆ ಕಿಡಿಗೇಡಿ, ನಾನಾದ್ರೆ ಹೇಳ್ತಾ ಇದ್ದೇನೆ, ಕಿಡಿಗೇಡಿಯನ್ನು ಕಾನೂನಿನ ಕೈಗೆ ಒಪ್ಪಿಸುವುದಕ್ಕಿಂತ ಮೊದಲು ಅವನ ಕೈಕಾಲನ್ನು ಮುರಿದು ಕಾನೂನಿನ ಕೈಗೆ ಒಪ್ಪಿಸಬೇಕು ಅಂತ ಹೇಳುವಂಥದ್ದು ನನ್ನ ಪಾಲಿಸಿ, ನನ್ನ ತತ್ವ ಸಿದ್ಧಾಂತ. ಅದು ಯಾಕೆ ಅದು ಅಂತ ಹೇಳಿದ್ರೆ, ಅಳುತ್ತಾ ನನಗಿದು ಕೊಡಿ ಅಂತ ಕೇಳ್ತಾ ಹೋಗುವಂತ ಆ ಸಂಪ್ರದಾಯ, ಆ ಪರಿಸ್ಥಿತಿ, ಆ ಕಾಲ ಅದು ಮುಗಿದೋಯ್ತು. ನಮಗೆ ಬೇಕಾದದ್ದನ್ನು ಹಿಡಿದು ಕೇಳಬೇಕು, ಕೊರ್ಲಯ ಅಂತ ಕೇಳಬೇಕು. ಇಲ್ಲ ಇದ್ರೆ ನಮಗೆ ಅದು ಸಿಕ್ಕುವುದಿಲ್ಲ, ನಮಗೆ ಅದು ಮರೀಚಿಕೆ. ನಾವು ಇನ್ನೂ ಕೂಡ ಸಾಯುವಲ್ಲಿವರೆಗೂ ಕೂಡ ಇದೇ ರೀತಿ ತಾಳ್ಮೆ, ಕ್ಷಮಾತೀತ ಗುಣಗಳನ್ನ ವಹಿಸಿಕೊಂಡು ಬಹಳ ಸಾತ್ವಿಕ ಗುಣಗಳಿಂದ ನಾವು ನಮ್ಮ ಲೌಕಿಕ ಜೀವನವನ್ನು ಮಾಡ್ತಾ ಇದ್ದೇವಷ್ಟೇ ಹೊರತು, ನಾವು ಕೊಟ್ಟ ತೆರಿಗೆ ಹಣದಿಂದ ಕಟ್ಟಿದಂತಹ ಕಿಂಡಿ ಅಣೆಕಟ್ಟಿನ ದುರಸ್ತಿಗೋಸ್ಕರ ಇವತ್ತು ನಾವಿಲ್ಲಿ ಈ ಸುಡು ಬಿಸಿಲಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ನಾವು ಈ ಊರಿನ ನಾಗರಿಕರು, ಸಮಸ್ತ ಗ್ರಾಮಸ್ಥರು, ಕೃಷಿಕರು ಯಾವ ಪರಿಸ್ಥಿತಿಗೆ ಬಂದು ತಲುಪಿದ್ದೇವೆ ಅಂತೇಳಿ ಸಾಮಾನ್ಯವಾಗಿ ನಾವು ಆಲೋಚನೆ ಮಾಡಿದರೆ ನಮಗೆ ನಮ್ಮ ಮನಸ್ಸಲ್ಲಿ ಜ್ಞಾನಚಕ್ಷು ಓಪನ್ ಆಗ್ತದೆ. ಯಾಕೆ ಕೂತಿದ್ದೇವೆ? ನಮ್ಮದ್ದೇ ಹಕ್ಕು, ನಮ್ಮದ್ದೇ ತೆರಿಗೆ ಹಣ, ನಾವೇ ಕೊಟ್ಟದ್ದು, ನಾವೇ ಮತ ಹಾಕಿದ್ದು, ನಾವೇ ಒಂದು ರಾಜಕೀಯ ಪಕ್ಷವನ್ನು ನಾವೇ ಚುನಾಯಿಸಿ ಅವರನ್ನು ಗೆಲ್ಲಿಸಿ ನಾವಿಲ್ಲಿ ಕೂತ್ಕೊಳಿಸಿದ್ದೇವೆ, ಬೆಂಗಳೂರಲ್ಲಿ ಕೂತ್ಕೊಳಿಸಿದ್ದೇವೆ. ನಮ್ಮ ಸುಳ್ಯ ತಾಲೂಕನ್ನು ಪ್ರತಿನಿಧಿಸಲಿಕ್ಕೋಸ್ಕರ ಶಾಸಕರನ್ನಾಗಿ ಮಾಡಿ ನಾವು ಕಳಿಸಿದ್ದೇವೆ. ಇವತ್ತು ನಾವು ಪ್ರತಿಭಟಿಸ್ತಾ ಇದ್ದೇವೆ ಇಲ್ಲಿ. ಹಾಗಾದ್ರೆ ನಮ್ಮ ಸ್ಥಿತಿ ಎಷ್ಟು ಶೋಚನೀಯ. ಆಲೋಚನೆ ಮಾಡಬೇಕಾದ್ದಲ್ವಾ? ಇದನ್ನು ನಾವು ಆಲೋಚನೆ ಮಾಡಬೇಕಾದ್ದು, ನಾವು ಮಾತಾಡಬೇಕಾದ್ದು ಇದನ್ನು. ನಾವೇ ಕೊಟ್ಟು ವೆಂಚನ ಕಾಸುಲ ಕೊರಿಯೇ ಸುದೆಲ ಮೀಂದಿ ಅಂತೇಳಿ ನಮ್ಮ ಅವಸ್ಥೆ ಹೀಗಾಗಿದೆ. ನಾವು ತೆರಿಗೆ ಹಣ ಕಟ್ಟುತ್ತೇವೆ, ನಮ್ಮ ತೆರಿಗೆ ಹಣದಿಂದಲೇ ಕಿಂಡಿ ಅಣೆಕಟ್ಟು ಆಗ್ತದೆ. ಆ ಕಿಂಡಿ ಅಣೆಕಟ್ಟು ಯಾರೋ ಒಬ್ಬ ಕಾಂಟ್ರಾಕ್ಟರ್ ಮಾಡ್ತಾನೆ,
ಲಾಸ್ಟಿಗೆ ಅದನ್ನು ಯಾರೋ ಒಬ್ಬರು ಹಿತಾಸಕ್ತಿಗೋಸ್ಕರ ಅಡಿಯಿಂದ ತುಂಬು ಮಾಡಿಬಿಡ್ತಾರೆ. ನಾವು ಇದನ್ನು ಮಂಗಗಳಾಗಿ ನೋಡ್ತಾ ಇರ್ತೇವೆ. ಇದು ನಮ್ಮ ಹಣೆ ಬರ. ಈ ಹಣೆ ಬರದಿಂದ ನಾವು ಹೊರಗೆ ಬರುವುದು ಯಾವಾಗ? ನಮಗೆ ರೋಷ ಬರುವುದು ಯಾವಾಗ? ನಮಗೆ ಸ್ವಾಭಿಮಾನ ಬರುವುದು ಯಾವಾಗ? ನಮ್ಮ ಹಕ್ಕನ್ನು ನಾವು ಕೇಳುವುದು ಯಾವಾಗ? ನಮ್ಮ ಹಕ್ಕನ್ನು ನಾವು ಯಾವಾಗ ಪೂರೈಸಿಕೊಳ್ಳುವುದು? ಕೇಳುವುದನ್ನು ಕೇಳುವಾಗ ಕೇಳಿದರೆ ಮಾತ್ರ ಕೊಡ್ತಾರೆ ಅಂತ ಹೇಳುವುದಕ್ಕೆ ಇವತ್ತಿನ ಈ ಕಿಂಡಿ ಅಣೆಕಟ್ಟಿನ ದುರವಸ್ಥೆಗೆ ತನ್ನ ಒಡಲನ್ನು ಬರಿದಾಗಿಸಿಕೊಂಡ ಭೂಮಿ ತಾಯಿ, ಆ ನೀರು ನಮಗೆ ದೇವರು. ಆ ನೀರು ಎಷ್ಟು ಜನರ ಮನೆಯನ್ನು ಬೆಳಗುತ್ತಿತ್ತು, ಎಷ್ಟು ಕೃಷಿ ಭೂಮಿಯನ್ನು ತಂಪಾಗಿಸ್ತಿತ್ತು, ಸೋಂಪಾಗಿಸ್ತಿತ್ತು. ಇವತ್ತೆಲ್ಲಿ ಉಂಟು? ಕಳೆದ ವರ್ಷ ಯಾರೋ ಪುಣ್ಯಾತ್ಮರು ಹೇಳಿದ್ರು, ಎಲ್ಲ ಬಾವಿ ತುಂಬಿತ್ತು, ಕೆರೆ ತುಂಬಿತ್ತು. ಇವತ್ತು ಎಲ್ಲ ಬಾವಿ ಬರಿದಾಗಿದೆ. ಇಲ್ಲ, ನೀರಿಲ್ಲ, ಕುಡಿಲಿಕ್ಕೆ ನೀರಿಲ್ಲ, ಅಡಿಗೆಗೆ ನೀರಿಲ್ಲ, ಕೃಷಿಗೆ ನೀರಿಲ್ಲ. ಹೇಗೆ ಕೇಳಬೇಕಾದ್ದು ಸ್ವಾಮಿ? ಬೇಕೇ ಬೇಕು, ಎತ್ತೇಳಿ, ಬೇಕೇ ಬೇಕು, ಬೇಕೇ ಬೇಕು. ಇವಾಗ ನಾವು ಸಾಂಕೇತಿಕ ರಸ್ತೆ ತಡೆ ಮಾಡುವುದಂತ ತೀರ್ಮಾನ ಮಾಡಿ ಈ ತಲೆಯಿಂದ ನಾವು ಶಾಂತಿಮಗೌರನ್ನ ಆ ತಲೆಯವರೆಗೆ ನಮ್ಮ ಶಾಂತಿಯುತ ಮೆರವಣಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಅಧಿಕಾರಿಗಳು, ಈಗ ನಮ್ಮ ತಹಸೀಲ್ದಾರ್ ಬಂದಿದ್ದಾರೆ, ಅವರ ನಾವು ಅವರಿಗೆ ಮನವಿಯನ್ನು ಕೊಡುವುದು. ಯಾಕಂದ್ರೆ ಮನವಿ ಕೊಡುವಂತ ಪ್ರಮೇಯ ನಮಗೆ ಇಲ್ಲ, ಮನವಿ ಇಲ್ಲ, ಹಕ್ಕೊತ್ತಾಯ. ನಮ್ಮ ಹಕ್ಕು ನಮಗೆ ಬೇಕು ಅಂತೇಳಿ ನಾವು ಕೇಳುವಂತ, ಅದಕ್ಕೆ ಹಕ್ಕೊತ್ತಾಯ ಅಂತ ಹೇಳೋದು. ಆರಕ್ಷಕ ನಿರೀಕ್ಷಕರ ಹತ್ರ ನನ್ನ ಸಣ್ಣ ಒಂದು ಪ್ರಾರ್ಥನೆ, ಒಂದು ಸಾಂಕೇತಿಕವಾಗಿ ರಸ್ತೆ ತಡೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಯಾವುದೇ ಉಪದ್ರ ಆಗದ ಹಾಗೆ ನಿಮಗೆ ಯಾವುದೇ ಬೇಕು. ನಮ್ಮ ಹಕ್ಕೊತ್ತಾಯವನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇದು ಈಡೇರದೇ ಇದ್ರೆ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ. ನಾವು ಇನ್ನು ಪುನಃ ನಿಮಗೆ ಇನ್ಫಾರ್ಮೇಶನ್ ಕೊಡುವಂಥದ್ದು ಇಲ್ಲ. ನಮಗೆ ವಿಲೇವಾರಿ ಆಗಬೇಕು, ಇದಕ್ಕೆ ಸರಿಯಾದಂತಹ ಒಂದು ವ್ಯವಸ್ಥೆ ತೆಗೆದುಕೊಳ್ಳುವಂತಹ ಕೆಲಸ ಆಗಬೇಕು. ಮುಂದೆ ಅಂತ ಕೆಲಸ ಆಗದ ಹಾಗೆ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಕೂಡ ಇದರ ಮೇಲೆ ಮುತುವರ್ಜಿವಹಿಸಬೇಕು ಮತ್ತು ಇದಕ್ಕೆ ಕಾರಣಕರಾಗಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ? ಎಲ್ಲಿಯ ತನಕ ಹೋರಾಟ? ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಹಿಮ್ಮಂಡರಲ್ಲಿ ಬರ್ತದೆ. ಈಗ ಅದರ ಅಣೆಕಟ್ಟನ್ನು ಫುಲ್ಲು ನೀರು ಇಂಥದ್ದನ್ನು ಎತ್ತಿ ತೆಗೆದು ಅದರ ಬೇಡಿಕೆಯನ್ನು ಕಿತ್ತುಕೊಂಡೋಗಿದ್ದಾರೆ. ಯಾವುದೇ ಅವರ ಮೇಲೆ ಕ್ರಿಮಿನಲ್ ಕೇಸ್ ಆಗಿ ಅವರನ್ನು ಮಾಡುವಂಥ ಕೆಲಸ ಆಗಿಲ್ಲ. ಯಾಕೆ ಈಗ ನಾವು ಈ ಕೆಲಸವನ್ನು ಮಾಡುವುದಾದರೆ ನಮಗೇನು ಆಗುವಂಥದ್ದಲ್ಲ. ಈಗ ಅಲ್ಲಿಗೆ ಹೋಗಲಿಕ್ಕೆ ರೋಡ್ ಇಲ್ಲ, ಅಣೆಕಟ್ಟು ಕಟ್ಟಿದ್ದೀರಲ್ಲ. ಸರ್, ಒಂದು ಪ್ರಶ್ನೆ, ನೀವು ಇಷ್ಟೆಲ್ಲ ಅವತ್ತಿಂದ ನಾವು ಪೇಪರಲ್ಲಿ ಬರ್ತಾ ಉಂಟು, ನೀವು ಭೇಟಿ ಕೊಟ್ಟಿದ್ದೀರಾ? ಕೊಟ್ಟು ಏನಾಗಿದೆ? ನಮ್ಗೆ ಏನಾದರೂ ರಿಸಲ್ಟ್ ನೀವು ಕೊಟ್ಟರೆ ರಿಪೋರ್ಟ್ ಮಾಡಿ. ಯಾಕೆ ಇಷ್ಟು ಸಮಯ ಕಾಯ್ತೀವಿ? ನಾವು ಇಷ್ಟು ಸಮಯ, ಇಷ್ಟು ಕೃಷಿಕರು ನಮ್ಮ ತೋಟ ಬಂದು ನೋಡಿ ಸರ್, ನಾವು ಹೇಳ್ಕೊಟ್ಟು ನೋಡಿ. ನಮಗೆ ಬರೇ ಒಂದು ಎರಡು ಬರುವ ವರ್ಷ ನಮಗೆ ಫಸಲೇ ಇಲ್ಲ. ಎಂತ ಮಾಡ್ತೀವಿ ನೀವು? ನಾವು ಅದರಲ್ಲಿ ನಾವು ಬದುಕುವವರು. ಆದಾಯ ಇಲ್ಲ ನಮಗೆ. ನಾವು ಏನು ಮಾಡ್ಬೇಕು ಹೇಳಿ? ಆರಕ್ಷಕರಿಗೆ ನೀರಿಲ್ಲ ಈ ಮನವಿಯನ್ನು ಕೊಡುವಾಗ ಅವರು ತಹಶೀಲ್ದಾರರಿಗೆ ನಾವು ಈ ಯೋಜನೆಯನ್ನು ಕಳಿಸ್ತೇವೆ ಅಂತ ಹೇಳುವಂಥ ಮಾತು ಹೇಳಿದ್ರು. ಹಾಗಾದರೆ ತಹಶೀಲ್ದಾರರಿಗೆ ಈ ಕಿಂಡಿ ಅಣೆಕಟ್ಟನ್ನು ದುರಸ್ತಿಗೊಳಿಸುವ ವ್ಯವಸ್ಥೆಯಲ್ಲಿ ನಮಗೆ ಏನು ಸಮಾಧಾನ ನೀವು ಹೇಳ್ತೀರಿ? ಯಾರು ಇದರ ಜವಾಬ್ದಾರಿ ಯಾರಿಗೆ? ನಮ್ಮ ತಳಗಲ್ಲಿ ಬರ್ತದ ಇಲ್ವಾ ಹೇಳಿ? ಅದರ ಬಗ್ಗೆ ತಹಸೀಲ್ದಾರ್ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಕರೆಸಿ ಅದಕ್ಕೆ
ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಆ ನಂತರ ಶಾಂತಿನಗರು ಕಿಂಡಿ ಅಣೆಕಟ್ಟು ಸಮಸ್ಯೆಗಳಾಗ್ತದೆ, ನೀರು ಕುಡ್ಲಿಕ್ಕೆ ನೀರಿಲ್ಲ ಅಂತ ಹೇಳ್ತಾ ಇದ್ದಾರೆ ಜನರು. ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಕರೆಸಿ ನಾವು ಮತ್ತೆ ಗ್ರಾಮಸ್ಥರಿಗೆ ಕರೆಸಿ ಒಂದು ಮೀಟಿಂಗ್ ಮಾಡ್ಕೊಂಡು ಅದಕ್ಕೊಂದು ಏನಾದರೂ ಒಂದು ಪರಿಹಾರ ಕಂಡುಕೊಡ್ತೀವಿ. ಅದು ಕೆಲಸ ಏನೋ ರಿಪೇರಿ ಮಾಡ್ಬೇಕಂತ ಹೇಳ್ತಾರೆ, ರಿಪೇರಿ ಮಾಡಿಸೋ ಕೆಲಸನೂ ಮಾಡಿಸ್ಕೊಡ್ತಾರೆ. CC ಕ್ಯಾಮ್ ಒಂದು ವಾರದಲ್ಲಿ ಒಂದು ಮೀಟಿಂಗ್ ಕರೆದು ಒಂದು ವಾರದೊಳಗೆ ಒಂದು ಮೀಟಿಂಗ್ ಕರೆದು ಅದಕ್ಕೊಂದು ಏನಾದರೂ ಒಂದು ಇತ್ಯರ್ಥ ಮಾಡ್ಕೊಂಡು ಅದಕ್ಕೊಂದು ಸಮಸ್ಯೆ ಬಗೆಹರಿಸ್ತೀವಿ. ಅಷ್ಟು ಮತ್ತೆ ಮಾಡೋಕ್ಕೆ ನೀವು ಮುಂದಾಗ್ತೇವೆ. ಇವತ್ತು ಒಂದು ಅಲಂಕಾರ ಶಾಂತಿನಗರಿನ ಒಂದು ಕಿಂಡಿ ಅಣೆಕಟ್ಟು ಕಾರ್ಯಕ್ರಮದಲ್ಲಿ ನೀರು ನಿಲ್ಲುವುದಿಲ್ಲ ಅಂತ ಹೇಳಿ ಒಂದು ಮನವಿಯನ್ನು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಅದೇ ರೀತಿ ಈ ಭಾಗದ ಶಾಸಕರಿಗೆ ಕೊಟ್ಟಿದ್ದೇವೆ ಸುಮಾರು 1 ವಾರದ ಒಳಗೆ. ಕಳೆದ ವರ್ಷ ಕೂಡ ಈ ಅಣೆಕಟ್ಟಲ್ಲಿ ನೀರು ಸರಿಯಾಗಿ ನಿಲ್ಲದೆ ರೈತರಿಗೆ ಸರಿಯಾದ ಒಂದು ಉಪಯೋಗ ಆಗಲಿಲ್ಲ. ಈ ಸಲ ಕೂಡ ಅದೇ ರೀತಿ ಅಂದರೆ ಹಲಗೆಯನ್ನು ಹಾಕಿದ್ದಾರೆ, ಹಲಗೆಯಲ್ಲಿ ಬೇರೆ ಬೇರೆ ರೀತಿಯ ಸೋರಿಕೆಯಾಗಿ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗಲಿಲ್ಲ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು 3-4 ಸಲ ನಾವು ಮನವಿ ಮಾಡಿದ್ರು, ಯಾರೂ ಅದರ ಬಗ್ಗೆ ನಮಗೆ ಈ ಕಡೆ ಗಮನ ಹರಿಸಲಿಲ್ಲ. ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೂ ನಾವು ಅದನ್ನು ಮನವಿ ಮಾಡಿದ್ದೇವೆ. ಆದರೆ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅಂತಾಗುವಾಗ ನಾವು ರೈತರು, ಅದರ ಫಲಾನುಭವಿಗಳು ಮತ್ತು ನಾಗರಿಕರು ಸೇರಿಕೊಂಡು ಒಂದು ಪ್ರತಿಭಟನೆ ಮಾಡುವಂಥ ತೀರ್ಮಾನ ಮಾಡಿ ಇವತ್ತು ಆ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ ಪ್ರತಿಭಟನೆ ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲುವುದಿಲ್ಲ. ಅವರು ತಹಸೀಲ್ದಾರ್ ಇಲ್ಲಿ ಮಾನ್ಯ ದಂಡಾಧಿಕಾರಿಯವರು ಇವತ್ತು ಒಪ್ಪಿಗೆ ನಮಗೆ ಎಲ್ಲಿಗೂ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. 1 ವಾರದ ಒಳಗೆ ಅಂದರೆ ನಾಡಿದ್ದು ಬರುವ ಬುಧವಾರ ಗುರುವಾರದೊಳಗೆ ನಿಮ್ಮ ಇಲ್ಲಿ ಅಧಿಕಾರಿಗಳನ್ನು ಮತ್ತು ಇಲ್ಲಿಯ ಗ್ರಾಮಸ್ಥರನ್ನು ಕರೆದು ಒಂದು ಸಭೆ ಮಾಡಿ ಅದಕ್ಕೆ ಕೂಡಲೇ ಅದಕ್ಕೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಯನ್ನು ಬಗೆಹರಿಸಿ ಅಂತ ಅವರು ಇವತ್ತು ಮಾತು ಕೊಟ್ಟಿದ್ದಾರೆ. ಈ ಮಾತಿಗೆ ಅವರು ಬದ್ಧರಾಗಿರಬೇಕು. ಅದು ಅಲ್ಲದೇ ಇದ್ದರೆ ನಾಡಿದ್ದು 1 ವಾರದೊಳಗೆ ಅವರು ಸರಿಯಾದ ಕ್ರಮವನ್ನು ಕೈಗೊಳ್ಳದಿದ್ದರೆ ಮುಂದೆ ಇಲ್ಲಿ ಉಗ್ರವಾದ ಯಾವುದೇ ಆಮಿಷ ಇದು ಇಲ್ಲದೆ ಇಲ್ಲಿ ಉಗ್ರವಾದ ಒಂದು ಪ್ರತಿಭಟನೆ ಮಾಡುವಂತೇಳಿ ನಾವು ಕೂಡ ಇವತ್ತು ತೀರ್ಮಾನ ಮಾಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ 1 ವಾರದ ಅವಕಾಶವನ್ನು ಅವರು ಕೇಳಿದ್ದಾರೆ. 1 ವಾರದೊಳಗೆ ಅವರು ಮಾಡಬೇಕು. ಮಾಡದಿದ್ದರೆ ನಾವೆಲ್ಲ ಇಷ್ಟಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರಿಕೊಂಡು ಈ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಿ ಉಗ್ರ ಪ್ರತಿಭಟನೆ ಮಾಡುವುದೆಂದು ತೀರ್ಮಾನಿಸಿದ್ದೇವೆ. ನಾವು ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಅಧಿಕಾರಿ ವರ್ಗದವರಿಗೆ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ರೀತಿ ಇನ್ನು ಆಗುವಂಥ ಯಾವುದೇ ಅನಾಹುತಕ್ಕೆ ನೇರ ನೀವು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಇಲ್ಲಿ ದಂಡಾಧಿಕಾರಿ ಇರ್ಬೋದು ಮತ್ತು ಮಾನ್ಯ ಠಾಣಾಧಿಕಾರಿಯವರು ಇರ್ಬೋದು, ಇವರೆಲ್ಲರಿಗೂ ಅವರೇ ನೇರ ಹೊಣೆ. ನಾವಿನ್ನು ಯಾವುದೇ ಮನವಿ ಆಗಲಿ ಯಾವುದೇ ರೀತಿಯದ್ದು ನಾವು ಕೊಡುವುದಿಲ್ಲ. ನಮ್ಮ ಆಗ್ರಹ ಏನಂತಂದರೆ ಆ ಕಿಂಡಿ ಅಣೆಕಟ್ಟಲ್ಲಿ ನೀರು ನಿಲ್ಲಬೇಕಷ್ಟೇ, ಯಾವುದೇ ಬೇರೆ ನಾವು ಯಾವುದನ್ನು ಕೇಳುವುದಿಲ್ಲ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ. ಆ ನೀರು ಪೋಲಾದಾಗೆ ನಮ್ಮ ತೆರಿಗೆಯನ್ನು ಪೋಲಾಗ್ತಾ ಇದೆ. ಅದನ್ನು ದಯವಿಟ್ಟು ಅಧಿಕಾರಿಗಳು ಮನನ ಮಾಡಿಕೊಂಡು ಸಂಬಂಧಪಟ್ಟಂಥ ಮಾನ್ಯ ಜಿಲ್ಲಾಧಿಕಾರಿಯವರಿಗೂ ಈ ಮೂಲಕ ನಾನು ಅವರಿಗೆ ಈ ಒತ್ತಡ ತಂದು ಈ ಸಂಬಂಧಪಟ್ಟ ಅಧಿಕಾರಿಗಳನ್ನು ರಿಪೇರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಯವರ ಹತ್ರ ಕೂಡ ನಾನು ಈ ಒಂದು ನಿಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಸೇರಿದಂಥ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳ್ತಾ ಮುಂದಿನ ನಮ್ಮ ನಡೆ ಅದರ ಬಗ್ಗೆ ನಾವು ಚಿಂತನೆ ಮಾಡಿ ನಮಗೆಲ್ಲ ಸಹಕಾರವನ್ನು ಎಲ್ಲರೂ ನೀಡಬೇಕಾಗಿ ಈ ಮೂಲಕ ನಿಮ್ಮ ಹತ್ರ ಕೇಳಿಕೊಳ್ತೇನೆ. ಸರ್ಕಾರದ ವತಿದ್ದು ಮಸ್ತ್ ಕೆಲವು ಕೋಟಿ ಬಿಟ್ಟು ನೀರಾವರಿಗೆ ಬಡದು ಖರ್ಚು ಮಾಡಿದ್ದು ಇದು ಅಂತ ಮಾಡಿದ್ದು ನಂಗೆ ಊಟಕ್ಕೆ ಇಲ್ಲದ ಉಪ್ಪಿನಕಾಯಿಯ ಬೆಲೆಗೆ ಆದ್ರೆ ನಮ್ಮ ವ್ಯವಸ್ಥೆಗಳು ಒಂಜಿ ದಿಕ್ಕ ತೂನಾಗ ನಂಗೆ ಮೇಲ್ನೋಟ ತೂನ ತೋಜಿಂಡು ನಮ್ಮ ಅಧಿಕಾರಿಯ ಪ್ರಾಮಾಣಿಕತೆ ನಂಗೆ ಸಂಶಯ ತೋಜಿಂಡು ಕೊಂಡ ಈತ ಖರ್ಚು ಮಾಡ್ತದೆ. ಇನ್ನು ನಮ್ಮ ರೈತರಿಗೆ ಪ್ರಯೋಜನ ಮಾಡೋದು ನಮ್ಮ ಸರ್ಕಾರ ಮಾಡ್ತಾರೆ. ಇನ್ನು ನಮ್ಮ ಮಲ್ತಿ ಜಿಲ್ಲೆ ಅಂಡ ಅದಕ್ಕೆ ನೇರ ಹೊಣೆ ಅದಕ್ಕೆ ನಂಗೆ ಬತ್ತಿನ ನಷ್ಟಗಳು ಪೂರ ರೈತರಿಗೆ ಬತ್ತಿನ ನಷ್ಟಗಳು ಪೂರ ಹೊಣೆ ನಮ್ಮ ಅಧಿಕಾರಿನ ಆಗ್ಲೇ ಆಗ್ಬೇಕು. ಬಂಡ ಆಗ್ಲಿಕ್ಕೆ ಮಸ್ತ್ ಸಂಬಳ ಅಂತ ಕೊಡ್ತೀರಿ ನಮ್ಮ ಸರ್ಕಾರದ ಸಂಬಳದ ಬರ್ಕೊಂಡು ಅಂಡ ಏರು ಹೊಣೆ ಆಯ್ತು ಅಂತ ನಣ ಈ ಲೇಟ್ ಆಗಲಿ ನಮ್ಮ ಲಕ್ಕ ನಿಂತದ ಹೋರಾಟವು ಇನ್ನು ದೊಡ್ಡ ವಿಷಯ. ನನ್ನ ಇಂಚನೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ನಮ್ಮ ಕಾವಲು ನಾಯಿಗಳಾದ ನಮ್ಮ ಇಂದಿನ ಪೂರ ನಿರಂತರ ಜಾಗರೂಕತೆ ನಮ್ಮ ರಿಪೋರ್ಟ್ ನೋಡ್ಕೊಂಡು ಒಂದು ರೀತಿಯಲ್ಲಿ ನಮ್ಮ ಹೋರಾಟ ಮಾಡ್ಕೊಂಡಿದ್ದೀವಿ. ಇವತ್ತಿನ ಒಂದು ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಅಂದರೆ
ಈ ಇವತ್ತಿನ ಪರಿಸ್ಥಿತಿ ಅಂದರೆ ರೈತರು ಎಷ್ಟು ಸಂಕಷ್ಟದಲ್ಲಿದ್ದಾರೆ ಎಂಬುದು ಇವತ್ತಿನ ಹೋರಾಟದಲ್ಲಿ ಗೊತ್ತಾಗಿದೆ. ಈ ಸಂಕಷ್ಟಕ್ಕೆಲ್ಲ ಕಾರಣ ಒಂದು ಕಡೆಯಲ್ಲಿ ಅಡಿಕೆಗೆ ಬೇರೆ ಬೇರೆ ಥರದ ರೋಗ, ಆನಂತರ ಈ ನೀರಿನ ಒಂದು ಸಮಸ್ಯೆ. ಈ ಸಮಸ್ಯೆಯಿಂದೆಲ್ಲ ಕಂಗೆಟ್ಟು ರೈತರು ಈ ಹೋರಾಟಕ್ಕೆ ಮುಂದೆ ಬಂದಿದ್ದಾರೆ. ಈ ಹೋರಾಟದಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಎಂದು ಎದ್ದು ಕಾಣ್ತದೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ನೀಡದಿದ್ದಲ್ಲಿ ಮುಂದಿನ ಉಗ್ರ ಹೋರಾಟಕ್ಕೆ ನಾವೆಲ್ಲ ರೈತರು ಸಿದ್ಧರಿದ್ದೇವೆ ಮತ್ತು ಯಾವುದೇ ಸಮಸ್ಯೆ ಬಂದರೂ ಅದನ್ನು ಎದುರಿಸಿದ್ದೇವೆ ಎನ್ನುವ ಮಾತನ್ನು ಹೇಳ್ತಾ ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.